Prabhupada. Jaya 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 Prabhupada. Prabhupada. जय जय गुरुदेव 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 जय जय गुरुदेव Jaya Jaya Gurudev, Gurudev, Gurudev Jaya Gurudev, Jaya 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 Gurudev. Gurudev. नितल गौरा हरि बोल हरि बोल नितल गौरा हरि बोल Nitya Nitai Gaura Gaura Hari Bol, Hari Bol, Hari Bol, Nitai Gauri Hari Bol. अनंत कोटि भक्त वृंद की Jai, नामाचार्य हरिदास ठाकुर की Jai, Jai. नरसिम्हा भगवान की Jai, Lakshmi Narasimha Bhagavan ki Jai. Jai, प्रहलाद महाराज की Jai. Jai. Bhakta कृष्ण Prahalad भगवान की Maharaj ki Jai. ಇದನ್ನ ಕಿಡಿ ಹಾಕಿಬಿಡ್ರಲ್ಲ Prabhupada ki Jai. ಹಾಕಿಲ್ಲ ನಾನೇ ಬೇಗ ಹಾಕಿಬಿಡ್ರಿ ಹೋಗಿ ಬರ್ತಾನೆ हरे ಊಟಕ್ಕ कृष्णा जय हरे कृष्णा Hare Krishna. ನಮಗೆ ಈ ಲೆವೆಲ್ 3 ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ರಾಜಶೇಖರ್ ಅವ್ರು ನೋಡಿದಾನ ಹಾಗೂ ಈ ಕಡೆ ಹೋಗ್ಯಾನ ಬಂದಂತ ತರಗತಿಗೆ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ Shivaputra ತರಗತಿಯನ್ನು Prabhuji mute ಪ್ರಾರಂಭಿಸೋಣ. ಮಾಡ್ಕೊಳ್ಳಿ. ಮ್ಯೂಟ್ ಶಿವಪುತ್ರ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ ಹರೇ ಕೃಷ್ಣ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶಾ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣಿ. जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्त वृंदा. हरे Hare कृष्णा हरे कृष्णा कृष्ण कृष्णा हरे 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 राम हरे राम 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 ಹರೇ ಹರೇ. ಹರೇ ಕೃಷ್ಣ. ಬಂದಂತ ಎಲ್ಲರಿಗೂ ಪುನೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತು
ಮಂತ್ರ 16 ನಿನ್ನೆ ಮಂತ್ರ 15ರದ್ದು ಇದು ಕಂಟಿನ್ಯೂಯೇಷನ್. ಮಂತ್ರ 15ರಲ್ಲಿ ನಾವು ಏನೆಲ್ಲ ನೋಡಿದೆವು, ಏನೆಲ್ಲ ಕಲಿತೆವು ನಿನ್ನೆ? ಮಂತ್ರ 15 ಪ್ರಾರ್ಥನೆ ಅಲ್ಲವಾ ಭಗವಂತನಲ್ಲಿ, ಹೌದೋ ಅಲ್ಲವೋ? ಯಾರು ಏನು ಮಾತನಾಡುದಿಲ್ಲ, ಯಾಕೆ? ಹೌದು. ಹಾ, ಅಂದ್ರೆ ಅಲ್ಲಿ 15ರಲ್ಲಿ ನಾವು ಭಗವಂತನ ರೂಪವನ್ನು ನೋಡ್ಬೇಕು ಎನ್ನುವಂತಹ ಆಸೆ. 16ರಲ್ಲಿ ನಾವು ಭಗವಂತನನ್ನು ನೋಡ್ಬೇಕು, ಅವನ ರೂಪವನ್ನು ನೋಡ್ಬೇಕು, ಅವನ ಜೊತೆ ನಮಗೆ ದಿವ್ಯವಾದ ಒಂದು ಸಂಬಂಧ ಹೊಂದಬೇಕು. ಅದು ಯಾವ ರಸ? ಆ 5 ರಸ: ಶಾಂತರಸ, ಸಖ್ಯರಸ, ದಾಸ್ಯರಸ, ವಾತ್ಸಲ್ಯ ರಸ ಮತ್ತೆ ಮಾಧುರ್ಯ ರಸ. ಅದನ್ನು ಮತ್ತೆ ಇದಕ್ಕೆ ಆ 15ನೇ ಮತ್ತೆ 16ನೇ ಶ್ಲೋಕಕ್ಕೆ ಸಂಬಂಧವಿದೆ. ಮಂತ್ರ 16. ಆಮೇಲೆ ನಿನ್ನೆ ಏನು ನೋಡಿದೆವು ನಾವು? ಹೇಗೆ ಆ ಹಿರಣ್ಮಯೇನ ಪಾತ್ರೇನ, ಅಂದ್ರೆ ಆ ಹೊದಿಕೆಯನ್ನು ಸರಿಸ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಆ ಬಂಗಾರದ ಹೊದಿಕೆ, ಬಂಗಾರ ವರ್ಣದ ಹೊದಿಕೆ ಅಂತ ಹೇಳಿ ತೋರಿಸಿದ್ದಾರೆ. ಆ ಕಿರಣವನ್ನೇ ಬಂಗಾರದ ಕಿರಣದಾಗೆ ಸೇರಿಸಿದ್ದಾರೆ. ಅದನ್ನು ಸರಿಸು, ನಮ್ಗೆ ಅದರ ನಿನ್ನ ಶಕ್ತಿಯ ಹಿಂದೆ ಯಾರಿದ್ದಾರೆ ಅವನನ್ನು ನಾನು ನೋಡ್ಬೇಕು ಅಂತ ಹೇಳಿ ನಿನ್ನೆಯ ಶ್ಲೋಕದಲ್ಲಿ. ಈಗ ಮಂತ್ರ 16. ಹೂಸೇನೆ ಕರ್ಷೇಯಮ ಸೂರ್ಯನ್ ಪ್ರಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಂ ತತ್ತೇ ಪಶ್ಯಾಮಿ ಯೋ ಆವಾಸವತ್ಸೌ ಪುರುಷ ಸೋಹಮಸ್ಮಿ. ಸ್ಕ್ರೀನ್ ಬಂದಿರಲ್ಲ ಎಲ್ಲರಿಗೂ? ಬಂದಿದೆ ಮತ್ತೆ. ಓಕೆ, ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಓದಿ. ಮಂತ್ರ 16. ಪೂಷಣ್ಯ ಕರ್ಪೆ ಯಮ ಸೂರ್ಯ ಪ್ರಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತತೆ ರೂಪಂ ಕಲ್ಯಾಣತಮಂ ತತ್ ತೇ ಪಶ್ಯಾಮಿ ಯೋ ಅಸಾವಸ ಪುರುಷಃ ಸೋಹಂ ಅಸ್ಮಿ. ಹರೇ ಕೃಷ್ಣ ಮಾತಾಜಿ. ಇನ್ಯಾರು ಓದ್ತೀರಿ? ಹರೇ ಕೃಷ್ಣ ಮಾತಾಜಿ. ಮಂತ್ರ 16. ಪೂಷನ್ನೇ ಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಂ ತತ್ತೇ ಪಶ್ಯಾಮಿ ಯೋ ಸಾವಸೌ ಪೌರುಷಸೋಹಮಸ್ಮಿ. ಪುರುಷ ಅಹಮಸ್ಮಿ. ನೋಡಿ ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೂಷನ್ ಅಂದರೆ ಹೇ ಪಾಲಕನೇ, ಏಕರ್ಷೆ ಆದಿ ತತ್ವಜ್ಞನೇ, ಯಮ ನಿಯಂತ್ರಣ ತತ್ವ, ನಿಯಂತ್ರಣ ತತ್ವ, ಸೂರ್ಯ ಸೂರಿಗಳ ಭಕ್ತ ಗ್ರೇಸರರ ಗಮ್ಯ ಸ್ಥಾನನೇ, ಪ್ರಜಾಪತ್ಯ ಪ್ರಜಾಪತಿಗಳಲ್ಲಿ ಪ್ರತಿಗಳ ಒಳಿತನ್ನು ಬಯಸುವವನೇ, ವ್ಯೂಹ ತೆಗೆ, ರಶ್ಮಿನ್ ರಶ್ಮಿಗಳನ್ನು, ಸಮೂಹ ಹಿಂತೆಗೆದುಕೋ, ತೇಜ ತೇಜಸ್ಸನ್ನು, ಯತ್ ಯಾವುದೋ, ತೇ ನಿನ್ನ, ರೂಪವು ಕಲ್ಯಾಣತಮಂ ಅತ್ಯಂತ ಶುಭಕರವಾದ, ತತ್ ಅದನ್ನು, ತೇ ನಿನ್ನ, ಪಶ್ಯಾಮಿ ನೋಡುತ್ತೇನೆ, ಯಾವನು, ಅಸೌ ಸೂರ್ಯನಂತೆ, ಅಸೌ ಆ ಪುರುಷ, ದೇವೋತ್ತಮ ಪರಮ ಪುರುಷನು, ಸಾ ನಾನು, ಅಹಂ ಆಸ್ಮಿ ನಾನಾಗಿದ್ದೇನೆ. ಅನುವಾದ ಓದಿ ಅರ್ಥ ಆಗ್ತದೆ. ಯಾರು ಓದ್ತೀರಿ? ಕೃಷ್ಣ ಮಾತಾಜಿ. ಓದಿ. ಅನುವಾದ. ಓ ಭಗವಂತನೇ, ಓ ಆದಿ ದಾರ್ಶನಿಕನೇ, ಜಗನ್ನಿಯಾಮಕನೇ, ಶುದ್ಧ ಭಕ್ತರ ಗಮ್ಯಸ್ಥಾನವಾದವನೇ, ಪ್ರಜಾಪತ್ಯನೇ, ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ, ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆಯೇ ನೀನು ನಿತ್ಯನಾದ ದೇವೋತ್ತಮ ಪರಮಪುರುಷ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓ ಭಗವಂತನೇ, ಓ ಆದಿ ದಾರ್ಶನಿಕನೇ. ನೋಡಿ ಭಗವಂತನನ್ನು, ಓ ಆದಿ ದಾರ್ಶನಿಕನೇ, ಆದಿಯಿಂದಲೂ ಇದ್ದವನೇ, ಜಗನ್ನಿಯಮಕನೇ, ಜಗತ್ತನ್ನೇ ಪಾಲಿಸುವವನೇ,
ಶುದ್ಧ ಭಕ್ತರ ಗಮ್ಯ ಸ್ಥಾನವಾದವನೇ, ಶುದ್ಧ ಭಕ್ತರಿಗೆ ನೀಡುವಂತಹ ಮೂಲ ಸ್ಥಾನವಾದವನೇ, ಪ್ರಜಾಪತ್ಯನೇ, ಪ್ರಜಾಪತಿ ಅವನೇ ನೀನು, ಎಲ್ಲರಿಗಿಂತ ಮೊದಲಿನವನೇ ಪುರುಷ. ದಯವಿಟ್ಟು ಈ ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ, ನಿನ್ನ ಕಿರಣಗಳ ಆ ತೇಜಸ್ ಅದನ್ನು ತೆಗೆ, ಸರಿಸು. ಆಗ ನೀನು ನಿನ್ನ ಕಿರಣಗಳೆಲ್ಲ ನಿನ್ನನ್ನು ಮುಚ್ಚಿಬಿಟ್ಟಿದೆ, ಈಗ ಅದನ್ನು ತೆಗೆ. ಆಗ ನಾನು ನಿನ್ನ ಆನಂದಮಯವಾದ ಆ ಸ್ವರೂಪವನ್ನು ನೋಡಲು ಸಾಧ್ಯವಾಗ್ತದೆ. ಸೂರ್ಯನಿಗೆ ಹೇಗೋ ನನಗೂ ಕೂಡ ಹಾಗೆಯೇ ನೀನು ಅಂದ್ರೆ ದೇವೋತ್ತಮ ಪರಮಪುರುಷ, ನೀನು ನನಗೂ ಕೂಡ ಸೂರ್ಯನಿಗೆ ಹೇಗೂ ನೀನು ಕಾಣ್ತೀಯೋ ಹಾಗೆ ನನಗೂ ಕೂಡ ನಿನ್ನನ್ನು ಕಾಣ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತೋ ಇಲ್ಲವೋ? ಅನುವಾದದಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ? ಸೂರ್ಯನ ಕಿರಣ, ನಾವು ಸೂರ್ಯನನ್ನು ಹೋಲಿಸ್ತೇವೆ ಅಲ್ಲವಾ? ಭಗವಂತ ಸೂರ್ಯ ಅಂತಲೇ ನಿನ್ನೆ ನಾವು ತಿಳಿದಿದ್ದೇವೆ. ಸೂರ್ಯ ಅಗ್ನಿ ಬೆಳಕು, ಮತ್ತೆ ಸೂರ್ಯನು ಕೂಡ ಬೆಳಕು, ಅಗ್ನಿ ಕೂಡ ಬೆಳಕು. ಆ ಬೆಳಕನ್ನೇ ನಾವು ಏನೇನಿಸ್ತೇವೆ? ದೇವರು ಅಂತೇಳಿ ಪೂಜಿಸ್ತೇವೆ. ಈಗ ಕೂಡ ಸೂರ್ಯನನ್ನು ಪೂಜಿಸ್ತೇವೆ ನಾವು ಅಲ್ಲವಾ? ಸೂರ್ಯನನ್ನು ಈಗಲೂ ಪೂಜಿಸ್ತೇವೆ, ಯಾಕಂದ್ರೆ ಅವನು ನಮ್ಗೆ ಕಣ್ಣಿಗೆ ಕಾಣ್ತಾ ಇದ್ದಾನೆ, ಆದ ಕಾರಣ ಅವನನ್ನು ಪೂಜಿಸ್ತೇವೆ. ಹಾಗಾದ್ರೆ ಸೂರ್ಯನಿಗೆ ಅಷ್ಟು ಕಿರಣವನ್ನು, ಆ ಶಕ್ತಿಯನ್ನು ಕೊಟ್ಟವನು ಅವನ ಹಿಂದೆ ಇದ್ದೇನೆ, ಅವನ ಶಕ್ತಿಯನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಅವನು ಯಾರು? ಅವನನ್ನು ನಾನು ನೋಡ್ಬೇಕು. ಅಷ್ಟು ಆನಂದವೇ. ಯಾರು? ಆದಿದಾರ್ಶನಿಕನೇ, ಜಗನ್ನಿಯಮಕನೇ, ಶುದ್ಧ ಭಕ್ತರ ಗಮ್ಯ ಸ್ಥಾನದವನೇ. ಎಷ್ಟೆಲ್ಲ ಹೆಸರನ್ನಿತ್ತು ಕರೀತಾರೆ ಭಗವಂತನನ್ನು, ಹೌದಾ? ಆದಿ ನಿಯಮಕನೇ, ಆದಿಯಿಂದಲೂ ಕೂಡ ನೀನು ಇದ್ದವನೇ, ಎಲ್ಲರನ್ನು ಪಾಲಿಸುವವನೇ. ಅಂದ್ರೆ ಅಲ್ಲಿ ಇರುವ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎಲ್ಲದಕ್ಕೂ ಕಾರಣಕರ್ತನು. 6 ಷಡೈಶ್ವರ್ಯಗಳನ್ನು ಹೊಂದಿದವನು. ಆ ನಿನ್ನ ದಿವ್ಯ ಕಿರಣಗಳನ್ನು, ಆ ತೇಜಸ್ಸು, ಅದರ ತೇಜಸ್ಸು. ಈಗ ಅಲ್ಲಿ ಗೋಲೋಕದಲ್ಲಿ ಕೃಷ್ಣ ಇದ್ರೆ ಕೂಡ ಅವನ ತೇಜಸ್ಸು ಅಪರಿಮಿತವಾದದ್ದು. 100 ಸೂರ್ಯಗಳ, 1000 ಗಟ್ಟಲೆ ಸೂರ್ಯಗಳ ಬೆಳಕು ಅಲ್ಲಿ ಇದೆ ಅಂತ. ಅಲ್ಲಿ ಯಾವ ವಿದ್ಯುತ್ ಶಕ್ತಿಯೂ ಬೇಡ, ಅಷ್ಟು ಬೆಳಕು ಆ ಗೋಲೋಕದಲ್ಲಿ ಇದೆ. ಆದ್ರಿಂದ ಇಲ್ಲಿರುವ ಒಂದು ಸೂರ್ಯ, ಆ ಸೂರ್ಯನ ಕಿರಣ, ಆ ಕಿರಣದ ಬೆಳಕನ್ನು ಸರಿಸು. ನಾವು ಈಗ ಬ್ರಹ್ಮಜ್ಯೋತಿಯಿಂದ ನಮ್ಮನ್ನು ಸರಿಸು. ನಮ್ಗೆ ಆ ಪರಮಾತ್ಮ ಏತಿ ಗೊತ್ತಾಗಿದೆ, ಈಗ ನಾವು ಭಗವನ್ ಏತಿ ನಿನ್ನನ್ನೇ ನೋಡ್ಬೇಕು. ಅದಕ್ಕಾಗಿ ನೀನು ಅದನ್ನು ಸರಿಸು. ನಿನ್ನ ಆನಂದಮಯವಾದ ಆ ಶ್ಯಾಮ ಸುಂದರ ಸ್ವರೂಪವನ್ನು ನಾನು ನೋಡ್ಬೇಕು. ಸೂರ್ಯನಿಗೆ ಹೇಗೆ ಸಾಧ್ಯವೋ ಹಾಗೆ ನನಗೂ ಕೂಡ ನೀನು ನಿತ್ಯನಾಗಿ ಇದ್ದೀಯಾ, ನಿನ್ನನ್ನು ನಾನು ನೋಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮಾತಾಜಿ, ಎಸ್, ಗಮ್ಯಸ್ಥಾನ ಅಂತ ಹೇಳಿದ್ರೆ ಅದೇ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಇರುವಂತಹ ಮುಖ್ಯವಾದ ಸ್ಥಾನ. ಭಗವಂತನ ಗಮ್ಯ ಸ್ಥಾನ ಯಾವುದು? ಗೋಲೋಕ ವೃಂದಾವನ, ನಿತ್ಯ ಸ್ಥಾನ ಅವನದು, ನಿತ್ಯವಾಗಿ ಇರುವಂತಹದ್ದು. 24 ನೋಡಿ, ಇಲ್ಲಿ ಕೂಡ ಸೂರ್ಯಗಳ ಗಮ್ಯಸ್ಥಾನ. ಎಲ್ಲ ಸೂರ್ಯರ ಗಮ್ಯ ಸ್ಥಾನನೇ ಅವನು. ಎಲ್ಲರನ್ನು ಅಂದ್ರೆ ಸೂರ್ಯನನ್ನು ಕೂಡ ಉದಯಿಸಿದವನು ಅವನೇ, ಬ್ರಹ್ಮನಿಗೆ ಹುಟ್ಟಿಸಿದವನು ಕೂಡ ಪ್ರಾಪಿತಮಹನೇ ಅವನೇ ಅಂತವನು. ಎಲ್ಲರನ್ನ ಸೃಷ್ಟಿ ಸ್ಥಿತಿ ಲಯ ಈ 3ರ ಕಾರ್ಯಗಳನ್ನು ಮಾಡುವವನೇ ಭಗವಂತ. ಭಾವಾರ್ಥ ಒಂದು ಓದ್ತೀರಾ? ಹರೇ ಕೃಷ್ಣ ಮಾತಾಡಿ. ಯಾರು ಓದಿ? ಭಾವಾರ್ಥ. ಸೂರ್ಯನು ಅವನ ಕಿರಣಗಳು ಗುಣದಲ್ಲಿ ಒಂದೇ, ಅದೇ ರೀತಿ ಭಗವಂತನು ಜೀವಿಗಳು ಗುಣದಲ್ಲಿ ಒಂದೇ. ಸೂರ್ಯ ಒಬ್ಬನೇ,
ಸೂರ್ಯನ ಕಣಗಳು ಅಸಂಖ್ಯಾತ. ಸೂರ್ಯನ ಕಿರಣಗಳು ಸೂರ್ಯನ ಭಾಗವೇ ಆಗಿವೆ. ಸೂರ್ಯನು ಅವನ ಕಿರಣಗಳು ಎರಡೂ ಸೇರಿದರೆ ಸೂರ್ಯನಲ್ಲಿ ಸೂರ್ಯನ ದೇವನಿದ್ದಾನೆ. ಅದೇ ರೀತಿ ಬ್ರಹ್ಮಜ್ಯೋತಿ ಹೊರಹೊಮ್ಮುತ್ತಿರುವ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಲ್ಲಿ ಶಾಶ್ವತನಾದ ಭಗವಂತನಿದ್ದಾನೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ. ಸ್ವಲ್ಪ ಮೇಲೆ ಇಲ್ಲಿ ನೋಡಿ, ಸೂರ್ಯನ ಅವನ ಕಿರಣಗಳು ಮತ್ತೆ ಗುಣಗಳು ಅದು ಒಂದೇ. ಕಿರಣಗಳು ಒಂದೇ, ಅವನ ಗುಣಗಳು ಕೂಡ ಒಂದೇ. ಅದೇ ರೀತಿ ಭಗವಂತನ ಆ ಜೀವಿಗಳು ಕೂಡ, ನಾವು ಕೂಡ ಗುಣದಲ್ಲಿ ಕೂಡ ಒಂದೇ, ಭಗವಂತನ ಹಾಗೆ ಇದ್ದೇವೆ. ಸೂರ್ಯ ಹೇಗೆ ಒಂದೇ, ಅದೇ ರೀತಿ ಅವನ ಕಿರಣಗಳು ಒಂದೇ ಇರ್ತದೆ. ಅದೇ ರೀತಿ ಭಗವಂತ ವಿಭು, ನಾವು ಅನು, ಆದ್ರೆ ನಮ್ಮದು ಗುಣ ಕ್ವಾಲಿಟಿ ಒಂದೇ ಇರ್ತದೆ. ಸೂರ್ಯ ಒಬ್ಬನೇ, ಸೂರ್ಯನ ಕಿರಣಗಳು ಅನೇಕ ಇದೆ. ಸೂರ್ಯನ ಕಿರಣಗಳು ಸೂರ್ಯನ ಭಾಗವೇ ಹೌದು. ಆ ಸೂರ್ಯನು ಮತ್ತೆ ಅವನ ಕಿರಣಗಳು ಅವುಗಳು ಎರಡೂ ಸೇರಿದಾಗ ಏನಾಗ್ತದೆ, ಅಲ್ಲಿ ಸೂರ್ಯ ಎರಡು ಸೇರಿದ್ರೆ ಸೂರ್ಯ. ಆ ಸೂರ್ಯನ ಒಳಗೆ ಒಂದು ತಟ್ಟೆ, ಅದೇ ಸೂರ್ಯ ದೇವನು ಇದ್ದಾನೆ ಅಲ್ಲಿ. ಅದೇ ರೀತಿ ಈಗ ಬ್ರಹ್ಮಜ್ಯೋತಿ ಹೊರಹೊಮ್ಮುತ್ತಿರುವ ಆ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನ, ಅಲ್ಲಿ ಶಾಶ್ವತವಾದ ಭಗವಂತನು ಇದ್ದಾನೆ ಅಂತೇಳಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳಿದ್ದಾರೆ. ಆಧ್ಯಾತ್ಮಿಕ ಲೋಕ ಗೋಲೋಕ, ಅಲ್ಲಿ ಭಗವಂತ ಇದ್ದೇ ಇದ್ದಾನೆ. ಅವನ ವೃಂದಾವನದಲ್ಲಿ ಕೂಡ ಅವನು ಇದ್ದಾನೆ. ಅಂದ್ರೆ ಸೂರ್ಯ ಅವನ ಕಿರಣಗಳು, ಹಾಗೆ ಭಗವಂತ ಮತ್ತೆ ಜೀವಾತ್ಮ ಎರಡು ಕೂಡ ಒಂದೇ. ಸೂರ್ಯ ಮತ್ತೆ ಅವನ ಕಿರಣಗಳು ಕೂಡ ಒಂದೇ, ಭಗವಂತ ಮತ್ತೆ ಜೀವಾತ್ಮ ಕೂಡ ಒಂದೇ. ಇಲ್ಲಿ ಕಿರಣಗಳು ಅನೇಕ ಇರ್ತದೆ. ಸೂರ್ಯ ಒಬ್ಬನೇ, ಭಗವಂತ ಒಬ್ಬನೇ, ಅಲ್ಲಿ ಜೀವಾತ್ಮಗಳು ಅನೇಕ ಇದೆ. ಈಗ ಅದು ಅರ್ಥ ಆಯ್ತಾ? ಸೂರ್ಯನ ಕಿರಣ ಅನೇಕ ಅಂತ ಹೇಳಿದ್ದು ಇಲ್ಲಿ ಇಷ್ಟು ಅರ್ಥ ಆಯ್ತು. ಈಗ ಇಲ್ಲಿ ಇನ್ನು ಬ್ರಹ್ಮ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತಿ ಸುಸುರಭಿರ್ ಅಭಿಪಾಲಯಂ ತಂ ಲಕ್ಷ್ಮೀ ಸಹರ್ಷ ಸತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆದಿಪುರುಷನು ಗೊಲ್ಲನು ಆಧ್ಯಾತ್ಮಿಕ ರತ್ನಗಳಿಂದ ತುಂಬಿದ ಧಾಮಗಳಲ್ಲಿ ಸಕಲ ಅಭಿಷ್ಟಗಳನ್ನು ಪೂರೈಸುವವನು, ಲಕ್ಷ ಲಕ್ಷ ಕಲ್ಪ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟು ಸಾವಿರಾರು ಲಕ್ಷ್ಮಿಯರಿಂದ ಪೂಜ್ಯ ಭಾವದಿಂದಲೂ ಪ್ರೀತಿಯಿಂದಲೂ ಸೇವಿಸಲ್ಪಟ್ಟವನು ಆದ ಗೋವಿಂದನನ್ನು ನಾನು ಪೂಜಿಸ್ತೇನೆ. ಆದಿಪುರುಷ ಗೊಲ್ಲ ಅಂದ್ರೆ ಇಲ್ಲಿ ಕೃಷ್ಣನ ಅವತಾರದಲ್ಲಿ ಅವನು ಗೊಲ್ಲನ ಮನೆಯಲ್ಲಿ ಇದ್ದ, ಗೋವುಗಳನ್ನು ರಕ್ಷಿಸುವ. ಹಾಗೆ ಆಧ್ಯಾತ್ಮಿಕ ರತ್ನಗಳಿಂದ ತುಂಬಿದ ಆ ಧಾಮಗಳಲ್ಲಿ ಸಕಲ ಅಭಿಷ್ಟಗಳನ್ನು ಪೂರೈಸುವವನು. 6 ಐಶ್ವರ್ಯಗಳು ಇದೆ ಅವನಲ್ಲಿ. ಅಲ್ಲಿ ಚಿಂತಾಮಣಿ ಇದೆ ಆ ಲೋಕದಲ್ಲಿ, ಗೋಲೋಕ ಆಧ್ಯಾತ್ಮಿಕ ಲೋಕದಲ್ಲಿ. ಸುರಭಿ ಎಂಬ ಗೋವುಗಳು ಇದೆ, ಲಕ್ಷಗಟ್ಲೆ ಇದೆ. ಲಕ್ಷಗಟ್ಲೆ ಲೀಟರ್ ಕೊಡ್ತದೆ, ಹಾಲು ಕೊಡ್ತದೆ ಅಂತೆ ದಿವಸಕ್ಕೆ. ಹಾಗೆ ಕಲ್ಪ ವೃಕ್ಷಗಳು ಕೂಡ ಲಕ್ಷಗಟ್ಲೆ ಇದೆ. ಆಮೇಲೆ ಲಕ್ಷ್ಮಿಯರು ಕೂಡ, ಗೋಪಿಕೆಯರು ಲಕ್ಷ್ಮಿಯರು ಅವರೆಲ್ಲ ಲಕ್ಷ ಗಟ್ಲೆಯಲ್ಲಿ ಇದ್ದಾರೆ. ಭಗವಂತ ಅಲ್ಲಿ ಶಾಶ್ವತವಾಗಿ ಇದ್ದು ಲೀಲೆಗಳನ್ನು ಮಾಡುತ್ತಾ ಇರ್ತಾನೆ. ಭಗವಂತ ಮತ್ತು ಅವನ ಧಾಮ ಹೇಗೆ ಇದೆ ಅಂತೇಳಿ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ ನೋಡಿ. ಅರ್ಥ ಆಯ್ತಾ? ಅವನ ಧಾಮ ಈಗ ನೀವು ಊಹಿಸಿದ್ರ ಹೌದು ಅಂತೇಳಿ ಊಹಿಸಿದ್ದೀರಂತ ಭಾವಿಸ್ತೇನೆ. ಯಾರು ಏನು ಮಾತನಾಡುದಿಲ್ಲ, ಯಾಕೆ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ. ಓ, ಅಲ್ಲೇ ಇದ್ದೀರಾ ಅಂತ ಹೇಳಿ ಡೌಟ್. ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲ? ಹೌದು ಮಾತಾಜಿ. ಕರ್ಕೊಂಡು ಹೋಗ್ತಾ ಇದ್ದೀರಾ ನಮಗೆ. ಸೂರ್ಯಲೋಕದಿಂದ ಸೂರ್ಯ ಕಿರಣಗಳು ಹೊರ ಹೊಮ್ಮುವಂತೆ ಓದ್ತೀರಾ? ಓದಿ.
ಹರೇ ಕೃಷ್ಣ ಮಾತಾಜಿ. ಸೂರ್ಯಲೋಕದಿಂದ ಸೂರ್ಯಕಿರಣಗಳು ಹೊರಹೊಮ್ಮುವಂತೆ ಬ್ರಹ್ಮಜ್ಯೋತಿಯು ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನದಿಂದ ಹೊರಹೊಮ್ಮಿದ ಕಿರಣಗಳೆಂದು ಬ್ರಹ್ಮ ಸಮಿತಿಯಲ್ಲಿ ಹೇಳಿದೆ. ಬ್ರಹ್ಮಜ್ಯೋತಿಯ ಕೋರೈಸುವ ಬೆಳಕನ್ನು ದಾಟದೆ ಒಬ್ಬನು ಭಗವದ್ಧಾಮದ ಬಗ್ಗೆ ತಿಳಿದುಕೊಳ್ಳಲಾರನು. ಅದ್ವೈತವಾದಿಯು ಬ್ರಹ್ಮಜ್ಯೋತಿಯು ಕಣ್ಣು ಕೋರೈಸುವ ಬೆಳಕಿನಿಂದ ಕುರುಡಾಗಿ ಭಗವಂತನ ನಿಜಧಾಮವನ್ನಾಗಲಿ ಅವನ ದಿವ್ಯ ರೂಪವನ್ನಾಗಲಿ ಸಾಕ್ಷಾತ್ಕರಿಸಿಕೊಳ್ಳಲಾರ. ತಮ್ಮ ಜ್ಞಾನ ದಾರಿದ್ರ್ಯದಿಂದಾಗಿ ಅಂಥ ಅದ್ವೈತವಾದಿಗಳು ಭಗವಾನ್ ಶ್ರೀಕೃಷ್ಣನ ಆನಂದಮಯ ದಿವ್ಯ ರೂಪವನ್ನು ಅರಿಯಲಾರರು. ಆದ್ದರಿಂದಲೇ ಈ ಶ್ಲೋಕದಲ್ಲಿ ಶುದ್ಧ ಭಕ್ತನು ಆ ಭಗವಂತನ ಆನಂದಮಯ ದಿವ್ಯ ರೂಪವನ್ನು ನೋಡಲನುಕೂಲವಾಗುವಂತೆ ಬ್ರಹ್ಮಜ್ಯೋತಿಯ ದೇದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕೆಂದು ಈಶೋಪನಿಷತ್ ಕೋರುತ್ತದೆ. ಹರೇ ಕೃಷ್ಣ. ಇಲ್ಲಿ ಈಶೋಪನಿಷತ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಸೂರ್ಯಲೋಕದಿಂದ ಸೂರ್ಯ ಕಿರಣಗಳು ಹೇಗೆ ಹೊರಹೊಮ್ಮುತ್ತದೋ ಹಾಗೆ ಬ್ರಹ್ಮಜ್ಯೋತಿಯ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಆ ಗೋಲೋಕ, ಆದ್ರಿಂದ ಆ ಗೋಲೋಕ ವೃಂದಾವನದಿಂದ ಹೊರಹೊಮ್ಮಿದ ಆ ಕಿರಣಗಳು ಬ್ರಹ್ಮ ಸಂಹಿತೆಯಲ್ಲಿ ಅದನ್ನೇ ಹೇಳಿದ್ದಾರೆ. ಏನು? ಆ ಕೋರೈಸುವ ಬೆಳಕನ್ನು ದಾಟದೆ ಒಬ್ಬನು ಭಗವದ್ಧಾಮದ ಬಗ್ಗೆ ತಿಳಿದುಕೊಳ್ಳಲಾರನು. ಕಣ್ಣು ಕೊಡಿಸುವಂತಹ ಬೆಳಕು, ಅದನ್ನು ದಾಟ್ಬೇಕು. ಹಾಗಾದ್ರೆ ಮಾತ್ರ ನಾವು ಭಗವದ್ಧಾಮದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಈಗ ತಿಳಿದುಕೊಳ್ಳಲಾರನು, ಅದನ್ನು ದಾಟಿದ್ರೆ ಮಾತ್ರ ನಮ್ಗೆ ತಿಳಿದುಕೊಳ್ಬಹುದು. ಆಧ್ಯಾತ್ಮಿಕವಾದಿ ಮಾಯವಾದಿಗಳು ಅವರೆಲ್ಲ ಏನು ಈ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲೇ ಸ್ಟಕ್ ಆಗಿ ಬಿಟ್ಟಿದ್ದಾರೆ, ಅಲ್ಲೇ ಇದ್ದಾರೆ. ಜೀವಾತ್ಮಗಳು ಗುಣಾತ್ಮಕವಾಗಿ ಒಂದೇ ಆದರೂ ಅವರೇನು ಭಗವಂತನಲ್ಲ. ಜೀವಾತ್ಮರು ಭಗವಂತ ಅಲ್ಲ, ಗುಣದಲ್ಲಿ ಇರ್ಬೋದು, ಆದ್ರೆ ಭಗವಂತನಾಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಭಗವಂತ ಒಬ್ಬನೇ, ದೇವೋತ್ತಮ ಪರಮ ಪುರುಷ ಕೃಷ್ಣ. ಈ ಮಾಯವಾದಿಗಳು ಆ ಬ್ರಹ್ಮನ್ ಹಂತದಲ್ಲಿರುವ ಆ ಕಿರಣಗಳನ್ನೇ ನೋಡಿ ಅವರು ಅದರಲ್ಲೇ ಇರ್ತಾರೆ. ಅದೇ ಸಾಕ್ಷಾತ್ಕಾರವನ್ನು ಪಡೆದು ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಅವರಿಗೆ ದಾರಿ ಕಾಣದಾಗದು. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತೇಳಿ ದಾರಿ ಕಾಣದಾಗಿದೆ ಏನೋ ಒಂದು ಪದ್ಯ ಇದೆಯಲ್ಲ ಹಾಗೆ. ಇಲ್ಲಿ ಒಂದು ಕತ್ತಲೆ ಕೊನೆಯಲ್ಲಿ ಒಂದೇ ಒಂದು ದೀಪ ಹಚ್ಚಿದ್ರೆ ಕತ್ತಲೆ ಎಲ್ಲಿಯೋ ಯಾವುದೂ ಇಲ್ಲ. ಕತ್ತಲೆ ಕೊನೆಯಲ್ಲಿ ನಾವು ಒಂದು ದೀಪ ಹಚ್ಚಿಬಿಟ್ರೆ ಆ ದೀಪವೇ ಇಡೀ ಕೋಣೆಗೆ ಬೆಳಕಾಗ್ತದೆ. ಹಾಗೆ ಜೀವಿಯು ಯಾವಾಗ ಭಗವಂತನಿಗೆ ಶರಣಾಗ್ತಾನೋ ಆಗ ಮಾತ್ರ ಭಗವಂತನನ್ನು ಅವನಿಗೆ ಭಗವಂತ ಉತ್ತರಿಸ್ತಾನೆ. ಕತ್ತಲೆ ಕೋಣೆಯಲ್ಲಿ ಇದ್ರೆ, ಬೆಳಕು ಇಲ್ಲದಿದ್ರೆ ಖಂಡಿತವಾಗಿಯೂ ಅವನಿಗೆ ಅಜ್ಞಾನದಲ್ಲೇ ಮುಳುಗಿರ್ತಾನೆ. ಬೆಳಕು ಬಂದಾಗ ಅವನಿಗೆ ಜ್ಞಾನ ಸಿಗ್ತದೆ. ಆಗ ಅವನು ಆ ಭಗವಂತನಿಗೆ ಶರಣಾಗ್ಬೇಕು. ಹಾಗಾದ್ರೆ ಮಾತ್ರ ಆ ಬ್ರಹ್ಮಜ್ಯೋತಿಯಲ್ಲೇ ಇದ್ರೆ ಅವನಿಗೇನು ಪ್ರಯೋಜನ ಇಲ್ಲ. ಅವನು ಅದಕ್ಕಿಂತ ಮುಂದೆ ಹೋಗಿ ಭಗವಾನ್ ಸಾಕ್ಷಾತ್ಕಾರ ಪಡೆದು ಭಗವಂತನಲ್ಲಿ ಶರಣಾಗತನಾದ್ರೆ ಭಗವಂತ ಅವನ ಪ್ರಶ್ನೆಗೆ ಅವನಿಗೆ ಎಲ್ಲವನ್ನು ಸಲಹೆಯನ್ನು ಕೂಡ ನೀಡುತ್ತಾನೆ. ಇಲ್ಲಿ ಸಿಂಹದ ಮರಿಯನ್ನು ಕೂಡ ಉದಾಹರಣೆ ತಕೊಳ್ಬಹುದು. ಸಿಂಹದ ಮರಿ ಚಿಕ್ಕದು, ಗಾತ್ರದಲ್ಲಿ ಚಿಕ್ಕದಿರ್ತದೆ. ಸಿಂಹ ದೊಡ್ಡದಿರ್ತದೆ ಗಾತ್ರದಲ್ಲಿ, ಆದ್ರೆ ಅಲ್ಲಿ ಗುಣಗಳು ಒಂದೇ ರೀತಿ ಇರುತ್ತದೆ. ಜೀವಾತ್ಮ ಅವನು ಕೂಡ ಒಂದು ಸಾಮಾನ್ಯ ಮನುಷ್ಯ ಅಥವಾ ಆರ್ಡಿನರಿಯ ಜೀವಾತ್ಮ. ಜೀವಾತ್ಮಕ್ಕೆ ಸಾವು ಎಂಬುದು ಇಲ್ಲ. ಆತ್ಮಕ್ಕೆ ಸಾವಿದೆಯಾ? ಇಲ್ಲ ಮಾತಾಜಿ, ಇಲ್ಲ. ಆದ್ರಿಂದ ಪಡೆದಂತಹ ದೇಹ ಮಾತ್ರ ಹೋಗ್ಬೋದು. ಆ ಜೀವಾತ್ಮ ಯಾವಾಗ್ಲೂ ಶಾಶ್ವತವಾದದ್ದೇ. ನಾವು ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲಾ ಜೀವಾತ್ಮಗಳಿಗೆ ನಾವು ಗೌರವವನ್ನು ಕೊಡಬೇಕು. ಧ್ರುವ ಮಹಾರಾಜ ಉದಾಹರಣೆಗೆ ತಕೊಳ್ಬಹುದು. ಅವನು 6 ತಿಂಗಳು ತಪಸ್ಸನ್ನು ಮಾಡಿದ, ಇಡೀ ಬ್ರಹ್ಮಾಂಡವನ್ನೇ ಅಲುಗಿಸಿಬಿಟ್ಟ. ಹಾಗೆ ಒಮ್ಮೆಲೆ ಶ್ವಾಸ ತೆಗಿಲಿಕ್ಕೆ ಕೂಡ ಕಷ್ಟ ಆಗಿಬಿಟ್ಟ ಹಾಗೆ ಆಯ್ತು.
ಹಾಗೆ ಶೀಲ ಪ್ರಭುಪಾದರನ್ನು ಎನಿಸ್ಕೊಳ್ಳಿ. ಅವರು ಆ 12 ವರ್ಷದಲ್ಲಿ ಕೊನೆಯದು ಆ ಹರೇ ಕೃಷ್ಣ ಸಂಕೀರ್ತನವನ್ನು ಸಂಪೂರ್ಣ ಆಂದೋಲನವನ್ನು ಮಾಡಿದ್ರು. 1977ರಲ್ಲಿ ಅವರು ಆ 12 ಸ್ಪಿರಿಚುವಲ್ ವರ್ಷಕ್ಕೆ ಅವರ ಮಾತಾಡಿ. ಸ್ಪೀಚ್ ಅದು ಪವರ್ಫುಲ್ ಎಷ್ಟು ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲ ಪ್ರಭುಪಾದರದು ಅವರ ಪ್ರಾಣ ಹೋದ್ರು ಕೂಡ ಅವರ ಪುಸ್ತಕದಲ್ಲಿ ನಮಗೆ ಈಗಲೂ ಕೂಡ ಅವರು ಇದ್ದಾರೆ, ಜೀವಂತವಾಗಿಯೇ ಇದ್ದಾರೆ ಅಲ್ಲವಾ? ಹೌದು ಮಾತಾಜಿ, ಹೌದು. ಯಾವಾಗ್ಲೂ ಪುಸ್ತಕದಲ್ಲಿ ಇದ್ದಾರೆ ಮಾತಾಜಿ. ಅಂತಹ ಭಕ್ತರು, ಪರಿಶುದ್ಧ ಭಕ್ತರು ಯಾವಾಗ್ಲೂ ಇರ್ತಾರೆ. ಅವರು ಯಾವಾಗ್ಲೂ ಭಗವಂತನ ಇಸ್ಕಾನ್ ಟೆಂಪಲ್ ಈಗ ಸೇವಕರ ಮೊದ್ಲು ಅವರನ್ನ ಪೂಜೆ ಮಾಡ್ತಾರಲ್ವಾ ಮಾತಾಜಿ, ಗುರುಗಳನ್ನ ಹೌದು. ಪೂಜೆ ಮಾಡಿ ಆಮೇಲೆ ಭಗವಂತನಿಗೆ ಪೂಜೆ ಮಾಡ್ತಾರೆ. ಮಾಡ್ತಾರೆ. ಜೀವಾತ್ಮ ಯಾವಾಗ್ಲೂ ಭಗವಂತನ ಸೇವಕರನ್ನು ಅವರಿಗೆ ಶರಣಾಗತರಾಗ್ತಾರೆ. ಅಂದ್ರೆ ಗುರುಗಳು ಅವರನ್ನು ಶರಣಾಗತರಾಗ್ತಾರೆ. ಆದ್ರೆ ಮಾಯಾವಾದಿಗಳು ಇದನ್ನು ತಪ್ಪು ಅರ್ಥ ಮಾಡಿಕೊಳ್ತಾರೆ. ನಾವು ಭಗವಂತನಿಗೆ ಶರಣಾಗ್ಬೇಕಂತ ಹೇಳಿದ್ರೆ ಭಗವಂತ ಕೂಡ ನಮ್ಗೆ ದಾರಿ ತೋರಿಸ್ತಾನೆ. ಹೇಗೆ? ಭಗವಂತ ನಮ್ಗೆ ನೋಡ್ಬೇಕು ಸಕಾರ ರೂಪದಲ್ಲಿ, ಆಗ ಭಗವಂತ ನಮ್ಗೆ ಸಹಾಯ ಮಾಡ್ತಾನೆ. ನೀನು ಇಂಥ ಗುರುಗಳ ಹತ್ತಿರ ಹೋಗು, ನೀನು ಗುರುಗಳಿಗೆ ಶರಣಾಗು, ಸರಿಯಾದ ರೀತಿಯಲ್ಲಿ ಅವರು ಹೇಳಿದ ಮಾರ್ಗವನ್ನು ನೀನು ಕೇಳಿಕೋ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಅಲ್ಲಿಂದ ಭಗವಂತನನ್ನು ನೋಡ್ಲಿಕ್ಕೆ ಮತ್ತೆ ಸಾಧ್ಯ ಆಗ್ತದೆ. ನೋಡಿ, ಅದ್ವೈತವಾದಿಗಳು ಶ್ರೀಕೃಷ್ಣನ ಆ ಇಂತಹ ಆನಂದಮಯವಾದ ಆ ಶ್ಯಾಮ ಸುಂದರ ರೂಪವನ್ನು ಅವರು ಒಪ್ಪಿಕೊಳ್ಳುತ್ತಿಲ್ಲ. ಅವರು ಒಂದೇ ಹೇಳುದು ಜ್ಯೋತಿ ಕಿರಣ ಅಷ್ಟೇ ಅವರಿಗೆ ಗೊತ್ತು. ಈ ಶ್ಲೋಕದಲ್ಲಿ ಏನು? ಶುದ್ಧ ಭಕ್ತ ಭಗವಂತನ ಆ ಶ್ಯಾಮ ಸುಂದರ ರೂಪವನ್ನು ನೋಡಲು ಅನುಕೂಲ ಆಗ್ತದೆ. ಅಂತ ಬ್ರಹ್ಮ ಜ್ಯೋತಿಯಲ್ಲಿ ದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕು. ಅಂದ್ರೆ ಆ ಕಿರಣಗಳನ್ನು ಸರಿಸು, ಅದೆಂತ ಹೊಣ್ಣ ಕಿರಣ, ಅದನ್ನು ಸರಿಸಿ ಅಂತ ಹೇಳಿ ಈ ಶೋಪನಿಷತ್ತು ಅದನ್ನು ಕೋರ್ತದೆ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡರೆ ಪರಮ ಪುರುಷನ ಶುಭ ಸ್ವರೂಪವನ್ನು ಅನುಭವಿಸಬಹುದು. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಇನ್ನೂ ಹೆಚ್ಚಿನ ಶುಭಕರವಾದ ಅರಿವು ಉಂಟಾಗುವುದು. ದೇವೋತ್ತಮ ಪರಮಪುರುಷನನ್ನು ಮುಖಾಮುಖಿ ಸಂಧಿಸಿ ಭಕ್ತನು ಪರಮಪುರುಷನ ಅತ್ಯಂತ ಶುಭಕರವಾದ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ. ಭಗವಂತನನ್ನು ಆದಿ ದಾರ್ಶನಿಕ ಮತ್ತು ಜಗತ್ಪಾಲಕ ಎಂದು ಸಂಬೋಧಿಸಿರುವುದರಿಂದ ಪರಮ ಸತ್ಯವನ್ನು ನಿರಾಕಾರನೆಂದು ಪರಿಗಣಿಸಲಾಗದು. ಇದು ಈಶೋಪನಿಷತ್ತಿನ ತೀರ್ಮಾನ. ಇಲ್ಲಿ ಸೂರ್ಯನ್ ಎಂಬ ಪದ ತುಂಬಾ ಮಹತ್ವಪೂರ್ಣವಾದದ್ದು. ಏಕೆಂದರೆ ಭಗವಂತನು ಸಕಲ ಜೀವಿಗಳ ಯೋಗಕ್ಷೇಮ ನೋಡಿಕೊಂಡರೂ ಅವನು ತನ್ನ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ನೋಡಿಕೊಳ್ಳುತ್ತಾನೆ. ನಿರಾಕಾರ ಬ್ರಹ್ಮಜ್ಯೋತಿಯನ್ನು ದಾಟಿ ಭಗವಂತನ ಸಾಕಾರ ಸ್ವರೂಪವನ್ನು, ಅವನ ಶುಭಕರ ಶಾಶ್ವತ ಸ್ವರೂಪವನ್ನು ನೋಡಿದ ನಂತರ ಭಕ್ತನು ಪರಮ ಸತ್ಯವನ್ನು ಪೂರ್ತಿಯಾಗಿ ಅರಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ಪರಮ ಪುರುಷನ ಆ ಶುಭ ಸ್ವರೂಪವನ್ನು ನೋಡ್ಬಹುದು, ಸಾಕ್ಷಾತ್ಕರಿಸಿಕೊಳ್ಬೇಕು. ಆ ನಂತರ ಆ ಪರಮ ಪುರುಷನ ಆ ಶ್ಯಾಮ ಶುಭ ಸ್ವರೂಪವನ್ನು ನೋಡ್ಬಹುದು, ಅನುಭವಿಸಬಹುದು. ಅವರು ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಶುಭಕರವಾದ ಅರಿವು ಉಂಟಾಗ್ತದೆ. ಹಾಗೆ ದೇವೋತ್ತಮ ಪರಮ ಪುರುಷನನ್ನು ಅವರು ಮುಖಾಮುಖಿ ಸಂಧಿಸಿ ಭಕ್ತನು ಪರಮ ಪುರುಷನ ಆ ಶುಭಕರವಾದ ಸ್ವರೂಪವನ್ನು ಕಂಡುಕೊಳ್ತಾನೆ. ಅದೇ ಆದಿ ದಾರ್ಶನಿಕ ಮತ್ತು ಜಗತ್ಪಾಲಕ, ಅಂದ್ರೆ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಈ ರೀತಿ ಪಡೆದುಕೊಳ್ತಾರೆ. ಯಾವಾಗ್ಲೂ ಪರಮ ಸತ್ಯನನ್ನು ನಿರಾಕಾರನೆಂದು ಯಾವಾಗ್ಲೂ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಇದೇ ಈಶೋಪನಿಷತ್ತಿನ ತೀರ್ಮಾನ ಇದೆ. ಪೂಷನ್ ಎಂಬ ಪದ ತುಂಬಾ ಮಹತ್ವಪೂರ್ಣವಾದದ್ದು. ಅಂದ್ರೆ ಪೋಷಣೆ ಮಾಡುವವನು, ಸಕಲ ಜೀವಿಗಳ ಯೋಗಕ್ಷೇಮ ನೋಡಿಕೊಂಡ್ರು ಅವನು ತನ್ನ ಆ ಭಕ್ತರ ಯೋಗಕ್ಷೇಮವನ್ನು ವಿಶೇಷವಾಗಿ ಅವನು ನೋಡಿಕೊಳ್ತಾನೆ.
ಅದೇ ನಿರಾಕಾರ ಬ್ರಹ್ಮ ಜ್ಯೋತಿಯನ್ನು ದಾಟಿ ಭಗವಂತನ ಸಕಾರ ಸ್ವರೂಪವನ್ನು, ಅವನ ಆ ಶುಭಕರವಾದ ಅಂದ್ರೆ ಶ್ಯಾಮಸುಂದರ ರೂಪ ಅದನ್ನು ನೋಡಿದ ನಂತರ ಭಕ್ತನು ಪರಮ ಸತ್ಯವನ್ನು ಪೂರ್ತಿಯಾಗಿ ಅರ್ಥಕೊಳ್ತಾನೆ. ಈಗ ಇಲ್ಲಿ ಭಗವಂತನನ್ನು ಸಕಾರ ರೂಪದಲ್ಲಿ ನೋಡ್ಬೇಕು, ಆ ಭಾವನೆ ನಮ್ಗೆಲ್ಲರಿಗೂ ಇದೆ. ಈಗ ಒಂದು ಭಗವಂತನಿಗೆ ಅಲ್ಲಿ ಪೂಜೆ ಮಾಡುವಾಗ ಆ ಮೂರ್ತಿ, ನಾವು ಆ ಮೂರ್ತಿ ಅಂತೇಳಿ ಎನಿಸಿಕೊಳ್ತೇವ, ಅಲ್ಲ ಅದೇ ಭಗವಂತ ಅಂತೇಳಿ ಎನಿಸಿಕೊಳ್ತೇವೋ? ದೇವರು ಅನ್ಕೋತೀವಿ ಮಾತಾಜಿ. ದೇವರ ಅವನೇ ಅಂತೇಳಿ ಎನಿಸ್ತೇವೆ. ಅದರೊಳಗೆ ಆ ಮೂರ್ತಿಯಲ್ಲಿ ನೋಡಿ ಅರ್ಚಾ ವಿಗ್ರಹವನ್ನು ನೋಡುವಾಗ ನಮ್ಗೆ ಅದು ಭಗವಂತ ಅಲ್ಲಿ ಇದ್ದಾನೆ ಅಂತಲೇ ನಾವು ಅನಿಸ್ಕೊಳ್ತೇವೆ ಅಲ್ಲ? ಹೌದು ಹೌದು ಹೌದು. ಹಾಗೆ ಈಗ ಭಗವಂತನಿಗೆ ನಮ್ಮ ಹಾಗೆ ಇದ್ದಾನೆ, ಅವನು ಭಗವಂತ ಇದ್ದಾನೆ ಅದ್ರಲ್ಲಿ. ಆ ಮೂರ್ತಿ ಅಂತೇಳಿ ನಾವು ಅದನ್ನು ಇದು ಮಾಡೋದಲ್ಲ, ಎಂತ ತಾತ್ಸಾರ ಮಾಡೋದಲ್ಲ. ಮೂರ್ತಿ ಅವನಿಗೇನು ಇಡುದು ಬೇಡ ಹಾಗೇನಿಲ್ಲ, ಮೂರ್ತಿಗೆ ಕಳೆ ಇದೆ. ಅದಕ್ಕೆ ನಾವು ಡ್ರೆಸ್ ಚೇಂಜ್ ಮಾಡ್ತೇವೆ ಯಾವಾಗ ಆ ಪೂಜೆ ಆದ ನಂತರ ದರ್ಶನ ಆರತಿಯಲ್ಲಿ ಪುನಃ ಒಂದು ಡ್ರೆಸ್ ಚೇಂಜ್ ಮಾಡ್ತಾರೆ. ಆಗ ಆ ಡ್ರೆಸ್ ಚೇಂಜ್ ಮಾಡುವಾಗ ಆ ತಣ್ಣೀರು ಅದನ್ನು ಸ್ನಾನ ಮಾಡಿಸುವುದೆಲ್ಲ ಇದೆ ಅಲ್ಲವಾ? ಅದನ್ನೆಲ್ಲ ಮಾಡುವಾಗ ಚಳಿಯ ಸಮಯದಲ್ಲಿ ನಾವೇಗೆ ಜೋರು ಚಳಿ ಆದ್ರೆ ತಣ್ಣೀರು ಸ್ನಾನ ಮಾಡ್ತೇವಾ, ಹಾಗೆ ಭಗವಂತನಿಗೆ ಸ್ವಲ್ಪ ಆದ್ರೂ ಉಗುರು ಬೆಚ್ಚಗೆ ನೀರಾದ್ರೂ ಹಾಕಿ ತೊಳಿಬೇಕಂತೆ. ಭಗವಂತನ ಸ್ವಲ್ಪ ಆದ್ರೂ ಬಿಸಿ ಮಾಡಿ ತೊಳಿಬೇಕು ಅಂತ ಹೇಳ್ತಾರೆ. ಯಾವುದೋ ಒಂದು ಪುಸ್ತಕದಲ್ಲಿ ಓದಿದೆ, ಅದನ್ನ ನಿಮ್ಗೆ ಹೇಳಿದೆ. ಹಾಗೆ ಮಾಡ್ತಾರೆ. ಭಗವಂತನನ್ನು ನಾವು, ಅವನು ಕೂಡ ನಮ್ಮ ಹಾಗೆ, ಅವನಿಗೂ ಕೂಡ ಚಳಿ ಇದೆ, ಅವನಿಗೆ ಕೂಡ ಸೆಕೆಗಾಲದಲ್ಲಿ ಸೆಕೆ ಆಗ್ತದೆ. ಹಾಗೆ ಅಭಿಷೇಕ ಮಾಡುವಾಗ ಮಾತಾಜಿ ಉಗುರು ಬೆಚ್ಚ ನೀರಲ್ಲಿ ಮತ್ತೆ ತಗೊಂಡು ಲಾಸ್ಟಿಗೆ ಮಾಡಿಸ್ತಾರೆ ಮಾತಾಜಿ, ಹಾಕ್ತಾರೆ. ಮಾಡ್ತಾರೆ. ಅಂದ್ರೆ ನಾವು ಭಗವಂತನನ್ನು ಸಹ ಸಕಾರ ರೂಪದಲ್ಲೇ ನೋಡ್ಬೇಕು, ಅಂತಹ ಭಾವನೆ ಇರ್ಬೇಕು ನಮಗೆ. ಈಗ ಸರಿಯಾದ ಸೇವೆ ಮಾಡ್ಬೇಕಾದ್ರೆ ನಮ್ಗೆ ಅತ್ಯಂತ ಭಕ್ತಿ ಬೇಕು, ಭಕ್ತಿ ಮಾಡ್ಬೇಕು ಅವನದು. ಆಗ ಭಗವಂತ ತನ್ನ ಭಕ್ತರಿಗೆ ಯಾವಾಗ್ಲೂ ಅವನು ವಿಶೇಷ ಜ್ಞಾನ ಕೊಡ್ತಾನೆ. ಧ್ಯಾನ ಅಂದ್ರೆ ಅವನನ್ನು ಕೊಟ್ಟು ನೋಡಿಕೊಳ್ತಾನೆ. ಹೇಗೆ ತಾಯಿ ಮಗನ ವಿಷಯದಲ್ಲಿ ತಾಯಿಗೆ ಎಲ್ಲವೂ ಗೊತ್ತಿದೆ ಅಲ್ಲವಾ? ಮಗ ಏನ್ ತಿಂತಾನೆ, ಇವತ್ತು ಬೆಳಿಗ್ಗೆ ಏನ್ ತಿಂದ, ರಾತ್ರಿ ಏನ್ ತಿಂದ, ಎಷ್ಟೊತ್ತಿಗೆ ಮಲಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಆಫೀಸಿಗೆ ಹೋಗ್ತಾನೆ, ಅದೆಲ್ಲ ತಾಯಿಗೆ ಈಗ ವಿಷಯ ಗೊತ್ತು. ಅಲ್ಲಿ ಹೋಗಿ ಏನ್ ತಿಂತಾನೆ, ಇಲ್ಲಿ ಏನ್ ತಿಂತಾನೆ ಅಂತೇಳಿ ವ್ಯತ್ಯೆ ಪಡುವುದು ಕೂಡ ತಾಯಿಯೇ, ಹೌದಾ ಅಲ್ಲವೋ? ಹೌದೌದು. ಹಾಗೆ ಈಗ ಆ ಮಗುವಿಗೆ ಹುಷಾರಿಲ್ಲ ಅಂತೇಳಿ ಎನಿಸ್ಕೊಳ್ಳೋಣ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರಿಗೆ ಆ ಮಗು ಏನು ತಿಂದಿದೆ ಎಂತ ಅಂತೇಳಿ ಆ ಡಾಕ್ಟ್ರಿಗೆ ಗೊತ್ತಿರೋದಿಲ್ಲ, ಕಾಯಿಲೆ ಬಗ್ಗೆ ಮಾತ್ರ ಗೊತ್ತಿರ್ಬೋದು. ಆ ಏನು ತಿಂದಿದೆ ಏನು ಅಂತೇಳಿ ಲೀಸ್ಟ್ ಕೊಡ್ಬೇಕಾದ್ರೆ ತಾಯಿ ಬೇಕು, ಹೌದಾ ಅಲ್ವ? ರೋಗದ ಬಗ್ಗೆ ಮಾತ್ರ ಡಾಕ್ಟ್ರಿಗೆ ಮಾಹಿತಿ ಇರ್ತದೆ, ಹೌದಾ ಅಲ್ಲವಾ? ಹೌದೌದು. ಹಾಗೆ ತಾಯಿ ಮಗನ ಜೊತೆ ವ್ಯವಹರಿಸ್ತಾರೆ, ಅದೇ ರೀತಿ ಭಗವಂತ ನಮ್ಮ ಜೊತೆ ಕೂಡ ಅವನು ಕೂಡ ವ್ಯವಹರಿಸ್ತಾನೆ. ಯಾಕಂದ್ರೆ ಅವನೇ ನಮ್ಮ ತಂದೆ, ಆದ ಕಾರಣ ಅವನು ಕೂಡ ನಮ್ಮೊಟ್ಟಿಗೆ ವ್ಯವಹಾರ ಮಾಡ್ತಾನೆ. ವೃಂದಾವನ ಗೋಲೋಕದಲ್ಲಿ ಇದ್ದುಕೊಂಡು ನಾವು ಅವನಿದ್ದಾನಲ್ಲಿ ನಾವು ಯಾವ ರಸದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಶಾಂತ, ಸಖ್ಯ, ದಾಸ್ಯ, ವಾತ್ಸಲ್ಯ, ಮಾಧುರ್ಯ ರಸದಲ್ಲಿ ಅವನಲ್ಲಿ ಅಷ್ಟು ಚಂದ ನಾವು ಪೂರ್ವಕವಾದ ಭಕ್ತಿಯನ್ನು ಮಾಡಿದ್ರೆ ಖಂಡಿತ ಅವನು ನಮ್ಮನ್ನು ರಕ್ಷಿಸ್ತಾನೆ. ಎಲ್ಲಾ ಯೋಗಕ್ಷೇಮವನ್ನು ಅವನು ವಿಶೇಷವಾಗಿ ಗಮನವಿಟ್ಟು ನೋಡಿಕೊಳ್ತಾನೆ. ದದಾಮಿ ಬುದ್ಧಿಯೋಗಂ ಅಂತ ಹೇಳಿ ಬಂದಿದೆ ನೋಡಿ. ಈ ನಾನ್ ಡಿವೋಟೀಸ್ ಅಭಕ್ತರಿಗೂ ಕೂಡ ಅವನು ಕರುಣೆಯನ್ನು ತೋರಿಸ್ತಾನೆ. ಆದ್ರೆ ಆ ಭಕ್ತರು ನಂಬಿದ್ರೆ ಅವರು ಮತ್ತೆ ಮಾಡ್ತಾರೆ ನೋಡಿ. ಇಲ್ಲಿ ಜೀವ ಗೋಸ್ವಾಮಿ ಏನ್ ಹೇಳ್ತಾರೆ ಭಗವತ್ ಸಂದರ್ಭದಲ್ಲಿ ಅಂತೇಳಿ ನೋಡೋಣ. ಯಾರು ಓದ್ತೀನಿ? ನಾನು ಓದ್ತೀನಿ ಮಾತಾಜಿ. ಭಗವತ್ ಸಂದರ್ಭದಲ್ಲಿ ಮಾತಾಜಿ ಓದಿ. ಯಾರು ಓದ್ತೀರಿ? ಓದಿ. ಗೌರಮ್ಮ ಮಾತಾಜಿ ಓದಿ. ಭಗವತ್ ಸಂದರ್ಭದಲ್ಲಿ ಶ್ರೀಲ ದೇವಗೋಸ್ವಾಮಿ ಬರೆಯುತ್ತಾರೆ, ಪರಮ ಸತ್ಯದ ಪೂರ್ಣ ಕಲ್ಪನೆಯನ್ನು ದೇವೋತ್ತಮ ಪರಮ ಪುರುಷನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಏಕೆಂದರೆ ಅವನು ಸರ್ವಶಕ್ತ ಮತ್ತು ದಿವ್ಯ ಶಕ್ತಿ ಸಂಪನ್ನನು.
ಪರಮ ಸತ್ಯದ ಪೂರ್ಣ ಶಕ್ತಿಯನ್ನು ಬ್ರಹ್ಮಜ್ಯೋತಿಯಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬ್ರಹ್ಮನ ಸಾಕ್ಷಾತ್ಕಾರವು ದೇವೋತ್ತಮ ಪರಮಪುರುಷನ ಕೇವಲ ಆಂಶಿಕ ಸಾಕ್ಷಾತ್ಕಾರ ಅಷ್ಟೇ. ಓ ಋಷಿವರ್ಯರೇ, ಭಗವಾನ್ ಎಂಬ ಪದದ ಮೊದಲ ಅಕ್ಷರ 2 ಪಟ್ಟು ಮಹತ್ವಪೂರ್ಣವಾದದ್ದು. ಒಂದು ಪೂರ್ಣವಾಗಿ ಕಾಪಾಡುವವನು ಎಂಬ ಅರ್ಥದಲ್ಲಿ 2, ರಕ್ಷಕ ಎಂಬ ಅರ್ಥದಲ್ಲಿ 2ನೇ ಅಕ್ಷರವಾದ ಗ ಎಂಬುದಕ್ಕೆ ಮಾರ್ಗದರ್ಶಕ, ನಾಯಕ ಅಥವಾ ಸೃಷ್ಟಿಕರ್ತ ಎಂದರ್ಥ. ಬಾ ಎಂಬ ಅಕ್ಷರಕ್ಕೆ ಪ್ರತಿಯೊಂದು ಜೀವಿಯು ಆ ಭಗವಂತನಲ್ಲಿರುತ್ತಾನೆ ಮತ್ತು ಭಗವಂತನು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತಾನೆ ಎಂದರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಾನ್ ಎಂಬ ದಿವ್ಯ ಧ್ವನಿಯು ಅನಂತ. ಮೇಲ್ ಮಾಡಿ, ಮತ್ತೆ ಕಾಣ್ತಾ ಇಲ್ಲ. ಆಯ್ತು. ಇರುತ್ತಾನೆ ಧ್ವನಿ, ಭಗವಂತನ ಪ್ರತಿಯೊಂದು ಜೀವಿಯಲ್ಲೂ ಇರುತ್ತಾನೆ ಎಂದರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಾನ್ ಎಂಬ ದಿವ್ಯ ಧ್ವನಿಯು ಅನಂತ ಜ್ಞಾನ, ಬಲ, ಶಕ್ತಿ, ಶ್ರೀಮಂತಿಕೆ, ಸಾಮರ್ಥ್ಯ ಮತ್ತು ಪ್ರಭಾವಗಳನ್ನು, ಇದಕ್ಕೆ ಐಹಿಕ ಶಕ್ತಿಯು ಅಮಲಿರುವುದಿಲ್ಲ ಸೂಚಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಭಗವತ್ ಸಂದರ್ಭದಲ್ಲಿ ಜೀವ ಗೋಸ್ವಾಮಿ ಏನು ಬರೀತಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ಪರಮ ಸತ್ಯದ ಪೂರ್ಣ ಕಲ್ಪನೆಯನ್ನು ಅವರು ದೇವೋತ್ತಮ ಪರಮ ಪುರುಷನಲ್ಲಿಯೇ ನಾವು ಸಾಕ್ಷಾತ್ಕರಿಸಿಕೊಳ್ಬಹುದು. ಭಗವಾನ್ ನೈತಿ ಸಾಕ್ಷಾತ್ಕಾರ. ಯಾಕೆಂದ್ರೆ ಅವನಲ್ಲಿ ಸರ್ವಶಕ್ತ, ದಿವ್ಯ ಶಕ್ತಿ ಸಂಪನ್ನನ 6 ಗುಣಗಳು ಇದೆ, ಷಡೈಶ್ವರ್ಯಗಳು. ಈ ಪೂರ್ಣ ಶಕ್ತಿಯನ್ನು, ಪರಮ ಸತ್ಯದ ಏನು ಪೂರ್ಣ ಶಕ್ತಿ ಇದೆ, ಅದು ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಆಗುವುದಿಲ್ಲ, ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಬ್ರಹ್ಮನ್ ಸಾಕ್ಷಾತ್ಕಾರ ಅಲ್ಲಿ ದೇವೋತ್ತಮ ಪರಮ ಪುರುಷನ ಒಂದು ಅಂಶದಷ್ಟು ಮಾತ್ರ ಸಾಕ್ಷಾತ್ಕಾರ. ಇಲ್ಲಿ 2 ಪಟ್ಟು ಭಗವಾನ್ ಸಾಕ್ಷಾತ್ಕಾರ, ಅದು ಯಾವುದು ಬ್ರಹ್ಮನ್ ಈಗ ಸ್ಟಾರ್ಟಿಂಗ್ ಸ್ಟೇಜ್, ಅದರ 2 ಪಟ್ಟು ಮಿಗಿಲಾದದ್ದು. ಇಲ್ಲಿ 2 ರಕ್ಷಕ ಎಂಬ ಅರ್ಥದಲ್ಲಿ 2ನೇ ಅಕ್ಷರ ಗ, ಬಾ ಪೂರ್ಣವಾಗಿ ಕಾಪಾಡುವವನು. ಇನ್ನೊಂದು ಅರ್ಥ ಇದರಲ್ಲಿ ರಕ್ಷಕ ಅಂತೇಳಿ 2 ಅಕ್ಷರ. 2ನೇ ಅಕ್ಷರವಾದ ಗ ಎಂಬುದಕ್ಕೆ ಮಾರ್ಗದರ್ಶಕ, ನಮಗೆ ಅವನು ಮಾರ್ಗವನ್ನು ತೋರಿಸ್ತಾನೆ. ಸೃಷ್ಟಿಕರ್ತ, ಮಾರ್ಗದರ್ಶನ ನೀಡುವವನು ಆಯ್ತು, ಪೂರ್ಣವಾಗಿ ನಮ್ಮನ್ನು ಕಾಪಾಡುವವನು ಒಂದಾಯ್ತು. ಇನ್ನು ವಾ ಎಂಬ ಅಕ್ಷರಕ್ಕೆ ಪ್ರತಿಯೊಂದು ಜೀವಿಯು ಕೂಡ ಆ ಭಗವಂತನಲ್ಲಿ ಇರ್ತಾನೆ, ವಾಸವಾಗಿ ಇರ್ತಾನೆ. ಭಗವಂತನ ನಮ್ಮ ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಾನ್ ದಿವ್ಯ ಧ್ವನಿಯು ಅನಂತ ಜ್ಞಾನ, ಬಲ, ಶಕ್ತಿ, 6 ಷಡೈಶ್ವರ್ಯ, ಅಚಿಂತ್ಯ ಶಕ್ತಿ ಆ ಭಗವಂತನಲ್ಲಿ ಇದೆ. ಇನ್ನು ಬೇರೆ ಬೇರೆ ರೀತಿಯ ಭಕ್ತರು ಇರ್ತಾರೆ. ನೆಕ್ಸ್ಟ್ ಪಾಲದಲ್ಲಿ ಇದ್ದಾರ ಅಂತ ಹೇಳಿ ಗೊತ್ತಿಲ್ಲ. ಈಗ ಬೇರೆ ಬೇರೆ ರೀತಿಯ ಭಕ್ತರು, ಟೆಂಪಲ್ಗೆ ಬರುವವರಲ್ಲಿ ಎಲ್ಲರೂ ಒಂದೇ ತರ ಇರ್ತಾರಾ? ಬೇರೆ ಬೇರೆ ತರದ ಭಕ್ತರು ಇರ್ತಾರೆ. ಮುಖ್ಯಗಳು ಇರ್ತಾರೆ, ಜ್ಞಾನಿಗಳು ಇರ್ತಾರೆ, ಇನ್ನು ಹಣ ಐಶ್ವರ್ಯವನ್ನು ಬಯಸುವವರು ಇದ್ದಾರೆ, ಮತ್ತೆ ಇನ್ನೊಂದು ಕುತೂಹಲಿಗಾರರು. ಹಾಗೆ 4 ತರದ ಜನರು. ನೀವು ಅದು 4 ಜನರನ್ನು ನೋಡಿದ್ದೀರಾ. ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಅದರಲ್ಲಿ ಈ 4 ರೀತಿಯ ವರ್ಗದಲ್ಲಿ ಜ್ಞಾನಿ ಭಗವಂತನಿಗೆ ತುಂಬಾ ಇಷ್ಟ, ಉತ್ತಮ, ಅವನು ಉತ್ತಮ. ಭಗವಂತ 4 ರೀತಿಯ ಭಕ್ತರಿಗೆ ಕೂಡ ಆಧ್ಯಾತ್ಮಿಕ ಲೋಕಕ್ಕೆ, ಗೋಲೋಕಕ್ಕೆ ಬರ್ಲಿಕ್ಕೆ ಸಹಾಯ ಮಾಡ್ತಾನೆ.
ಪರಿಪೂರ್ಣ ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಅಂತೇಳಿ ಇದ್ದಾನೆ. ಆದ್ರೆ ಎಲ್ಲಾ ಕಾರಣಗಳಿಗೆ ಕಾರಣ ಅವನ ಆತ್ಮರಾಮ. ಇದನ್ನೆಷ್ಟು ಇದರಲ್ಲಿ ಬರ್ತದೆ ನೋಡೋಣ. ನಾನು ಇದನ್ನು ಫಸ್ಟ್ ನಿಮ್ಗೆ ಹೇಳ್ತೇನೆ, ಮತ್ತೆ ನಿಮ್ಗೆ ಅದು ಅರ್ಥ ಆಗ್ತದೆ. ತಾನೇ ಪುರುಷನಾಗಿ ಆತ್ಮರಾಮ ಅಂತ ಹೇಳಿದ್ರೆ ಅವನೇ ಪುರುಷ ಅವತಾರ. ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯ ಇದನ್ನೆಲ್ಲ ಮಾಡ್ತಾನೆ. ಈಗ ಒಂದು ತಾಯಿ ತನ್ನ ಮಗುವನ್ನು, ಸಣ್ಣ ಮಗು, ಅವನಿಗೆ ಒಂದು ಸ್ಲೇಟ್ ಬಲಪ ಏನಾದ್ರೂ ಕೊಟ್ರೆ, ಕಡ್ಡಿ ಕೊಟ್ರೆ ಏನೋ ಒಂದು ಗೀಚ್ತದೆ ಮಗು. ಅದನ್ನ ನೋಡಿ ತಾಯಿ ಏನ್ ಹೇಳ್ತಾರೆ, ಅಯ್ಯೋ ನನ್ನ ಮಗ ತುಂಬಾ ಚಂದ ಬರ್ದಿದ್ದಾನೆ, ಓಂ ಅಂತ ಬರ್ದಿದ್ದಾನೆ ಅಂತೇಳಿ ಹೇಳ್ತಾನೆ. ಆಗ ಭಕ್ತರು ಇಲ್ಲ ಇಲ್ಲ ಅದು ಬರೀ ಗೀಚೆ ಹಾಕಿದ್ವು ಅಂತ ಹೇಳ್ತಾರೆ. ಆದ್ರೆ ತಾಯಿ ಏನ್ ಹೇಳ್ತಾರೆ, ಅದು ಗೀಚಿದ್ರು ಕೂಡ ಓಂಕಾರ ಓಂ ಅಂತೇಳಿ ಕಾಣ್ತಾ ಇದೆ ಅಂತೇಳಿ ಹೇಳ್ತಾರೆ ಅಲ್ಲವಾ? ಹಾಗೆ ಹೌದೌದು ಇಲ್ಲಿ ಮಾತಾಡಿ. ನಾವು ಸಮರ್ಥಿಸಿಕೊಳ್ಳುದು, ಕಿರಣಗಳನ್ನು ತೆಗೀರಿ. ನಮ್ಗೀಗ ನಾವು ಆ ನಿರಾಕಾರ ಭಾವದಿಂದ ಸಕಾರ ಭಾವಕ್ಕೆ ಬರ್ಬೇಕು, ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಆಗ ನಾವು ಭಗವಂತನಲ್ಲಿ ಆ ಎಂತ ಆ ತುಂಬಾ ಪ್ರೀತಿ ಪ್ರೇಮ ಭಾವ ಆ ಸ್ಟೇಜಿಗೆ ಬರ್ಬೇಕು, ಲವಿಂಗ್ ಫೀಲಿಂಗ್ ಬರ್ಬೇಕು. ನಮ್ಗೆ ಆನಂದಮಯವಾದ ಭಗವಂತನ ಆ ರೂಪವನ್ನು ನಾವು ನೋಡ್ಬೋದು, ಶಾಶ್ವತ ರೂಪವನ್ನು ನೋಡ್ಬೋದು. ಓದಿ ನೆಕ್ಸ್ಟ್. ನಾ ಓದ್ತೀನಿ ಮಾತಾಜಿ. ಓದಿ. ಭಗವಂತನು ತನ್ನ ನಿಷ್ಕಲ್ಮಶ ಭಕ್ತರನ್ನ ಪೂರ್ತಿಯಾಗಿ ಕಾಪಾಡಿ ಅವರನ್ನು ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಕರೆದೊಯ್ಯುತ್ತಾನೆ. ತನ್ನ ಮಾರ್ಗದರ್ಶಿಯಾಗಿ ಕೊನೆಗೆ ತನ್ನನ್ನೇ ಅರ್ಪಿಸಿಕೊಳ್ಳುವ ಮೂಲಕ ಭಕ್ತಿ ಸೇವೆಯ ಫಲಗಳನ್ನು ನೀಡುತ್ತಾನೆ. ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡುತ್ತಾರೆ. ಹೀಗಾಗಿ ಭಗವಂತನು ತನ್ನ ಭಕ್ತರಿಗೆ ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ವೃಂದಾವನ ತಲುಪಲು ಸಹಾಯ ಮಾಡುತ್ತಾನೆ. ಸೃಷ್ಟಿಕರ್ತನಾಗಿ ಅವನು ತನ್ನ ಭಕ್ತನಿಗೆ ಅಂತಿಮವಾಗಿ ತನ್ನನ್ನು ಸೇರಲು ಅವಶ್ಯಕವಾದ ಅರ್ಹತೆಗಳನ್ನು ನೀಡಬಲ್ಲನು. ಭಗವಂತನು ಸೇರಲು ಅವಶ್ಯಕವಾದ ಅರ್ಹತೆಗಳನ್ನು ನೀಡಬಲ್ಲನು. ಭಗವಂತನು ಸಕಲ ಕಾರಣಗಳಿಗೂ ಕಾರಣನು ಮತ್ತು ಅವನಿಗೆ ಕಾರಣಕರ್ತನಾರು ಇಲ್ಲದಿರುವುದರಿಂದ ಅವನೇ ಮೂಲ ಕಾರಣನು. ಪರಿಣಾಮವಾಗಿ ಅವರು ತನ್ನ ಆಂತರಿಕ ಶಕ್ತಿಯನ್ನ ಪ್ರಕಟಗೊಳಿಸಿ ಆತ್ಮರಾಮನಾಗಿರುತ್ತಾನೆ. ಬಾಹ್ಯ ಶಕ್ತಿ ಸ್ವತಃ ಅವನಿಂದಲೇ ಪ್ರಕಟವಾಗುವುದಿಲ್ಲ, ಏಕೆಂದರೆ ಅವನು ತಾನೇ ಪುರುಷರಾಗಿ ವಿಸ್ತಾರಗೊಳ್ಳುತ್ತಾನೆ ಮತ್ತು ಆ ರೂಪಗಳಲ್ಲಿ ಅವನು ಐಹಿಕ ಅಭಿವ್ಯಕ್ತಿಯನ್ನ ಸೃಷ್ಟಿ ಮಾಡುತ್ತಾನೆ. ಅಂತ ವಿಸ್ತರಣಗಳಿಂದ ಅವನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾನೆ. ಹರೇ ಕೃಷ್ಣ. ನೋಡಿ ಇಲ್ಲಿ ಏನು ಗೊತ್ತಾಯ್ತು ನಿಮ್ಗೀಗ, ಭಗವಂತ ಅವನು ನಿಷ್ಕಲ್ಮಶ ಭಕ್ತರನ್ನು ಪೂರ್ತಿಯಾಗಿ ಕಾಪಾಡ್ಕೊಳ್ತಾನೆ, ಪರಿಪೂರ್ಣ ಭಕ್ತಿ ಮಾರ್ಗದಲ್ಲಿ ಅವರನ್ನು ಕರೆದೊಯ್ಯುತ್ತಾನೆ. ಹೇಗೆ ಕರೆದೊಯ್ತಾನೆ ಅಂತ ಮಾರ್ಗದರ್ಶಿ ಅಂದ್ರೆ ಕೊನೆಗೆ ಅವನು ಭಗವಂತನನ್ನೇ ಅರ್ಪಿಸ್ಕೊಳ್ಬೇಕು. ಆ ಮೂಲಕವಾದ ಭಕ್ತಿ ಸೇವೆಯ ಫಲಗಳನ್ನು ಅವನು ನೀಡ್ತಾನೆ ಭಗವಂತ. ಆ ಭಗವಂತನ ಭಕ್ತರು ಭಗವತ್ ಕೃಪೆಯಿಂದ ಭಗವಂತನನ್ನು ಕಣ್ಣಾರೆ ನೋಡ್ತಾರೆ. ಆ ಗೋಲೋಕ ಬೃಂದಾವನಕ್ಕೆ ತಲುಪಲು ಸಹಾಯವನ್ನು ಮಾಡ್ತಾನೆ. ಈಗ ಭಗವಂತನನ್ನು ನಾವು ಅತ್ಯಂತ ಪ್ರೀತಿಯಿಂದ ನೋಡ್ಬೇಕಾದ್ರೆ ಭಗವಂತ ನಮ್ಗೆ ಸಹಾಯ ಮಾಡ್ತಾನೆ. ಹೇಗೆಂದ್ರೆ ಆಧ್ಯಾತ್ಮಿಕ ಗುರುಗಳ ಕಡೆಗೆ ನಮ್ಮನ್ನು ಒಯ್ತಾನೆ. ಅಲ್ಲಿ ಗುರುಗಳಿಂದ ನಾವು ಹೇಗೆ ನಾವು ಭಗವಂತನಿಗೆ ಶರಣಾಗಬೇಕು, ಯಾವ ರೀತಿ ಭಗವಂತನನ್ನು ನಾವು ಕಾಣ್ಬೇಕು ಎಂಬ ಅಂತಹ ತರಬೇತಿಯನ್ನು ಗುರುಗಳು, ಆಧ್ಯಾತ್ಮಿಕ ಗುರುಗಳು ನಮ್ಗೆ ನೀಡ್ತಾರೆ. ಅವರೇ ನಮ್ಮನ್ನು ಗೋಲೋಕಕ್ಕೆ ಕರೆದುಕೊಂಡು ಹೋಗ್ಬಹುದು, ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಗುರುಗಳು ಸೃಷ್ಟಿಕರ್ತನಾಗಿ ಅವನು ತನ್ನ ಭಕ್ತನಿಗೆ ಅಂತಿಮವಾಗಿ ತನ್ನನ್ನು ಸೇರಲಾದ ಭಗವಂತನನ್ನು ಸೇರ್ಬೇಕಾದ ಅವಶ್ಯಕವಾದ ಅರ್ಹತೆಗಳನ್ನು ಕೂಡ ಅವನು ನೀಡಲಿಕ್ಕೆ ಸಾಧ್ಯ. ಭಗವಂತ ಎಲ್ಲ ಕಾರಣಗಳಿಗೂ ಕಾರಣಕರ್ತ ಅವನೇ. ಅವನಿಗೆ ಕಾರಣಕರ್ತ ಯಾರು ಇಲ್ಲ, ಅವನೇ ಮೂಲ ಕಾರಣ. ಅದರ ಪರಿಣಾಮವಾಗಿ ಅವನು ಆಂತರಿಕ ಶಕ್ತಿಯನ್ನು ಪ್ರಕಟಗೊಳಿಸ್ತಾನೆ, ಆತ್ಮರಾಮನಾಗಿ ಇರ್ತಾನೆ. ಬಾಹ್ಯ ಶಕ್ತಿ ಎಂದಿಗೂ ಕೂಡ ಅವನಿಂದ ಸ್ವತಃ ಅವನಿಂದಲೇ ಪ್ರಕಟವಾಗುವುದು ಇಲ್ಲ. ಅವನೇ ಪುರುಷ ಅವತಾರ, ಅದೆಲ್ಲ ವಿಸ್ತಾರಗೊಳ್ತಾನೆ.
ಸ್ವಾಂಶ ವಿಸ್ತರಣೆ, ಆ ಐಹಿಕ ಅಭಿವ್ಯಕ್ತಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಇದನ್ನೆಲ್ಲ ಅವನೇ ಮಾಡ್ತಾನೆ. ಇಲ್ಲಿ ನೆಕ್ಸ್ಟ್ ಓದಿ. ಜೀವಿಗಳು ಕೂಡ ಭಗವಂತನ ಸ್ವಾಂಶ ವಿಸ್ತರಣೆಗಳೇ ಮತ್ತು ಅವರಲ್ಲಿ ಕೆಲವರು ಪ್ರಭುಗಳಾಗಿ ಪರಮ ಪ್ರಭುವನ್ನು ಅನುಕರಿಸುವುದರಿಂದ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಅವರ ಒಲವನ್ನು ಪೂರೈಸಿಕೊಳ್ಳಲು ಅವನು ಅವರಿಗೆ ಅವಕಾಶ ಮಾಡಿಕೊಟ್ಟು ಜಗತ್ತನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತಾನೆ. ಅವನ ವಿಭಿನ್ನಾಂಶಗಳಾದ ಜೀವಿಗಳು ಇರುವುದರಿಂದಾಗಿ ಇಡೀ ಇಂದ್ರಿಯ ಗೋಚರ ಜಗತ್ತನ್ನು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಒಳಪಡಿಸಲಾಗುವುದು. ಹೀಗೆ ಜೀವಿಗಳಿಗೆ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಪೂರ್ಣ ಸೌಕರ್ಯಗಳನ್ನು ಕೊಡಲಾಗುವುದು. ಆದರೆ ಎಲ್ಲದರ ನಿಯಾಮಕನೆಂದರೆ ಪುರುಷನೊಬ್ಬನಾದ ಸ್ವಾಂಶ ವಿಸ್ತರಣ ಸ್ವರೂಪ ಪರಮಾತ್ಮನೇ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೋಡಿ, ಜೀವಿಗಳು ಕೂಡ ನಾವು ಸ್ವಾಂಶ ವಿಸ್ತರಣೆಗಳೇ, ಭಗವಂತನ ಸ್ವಾಂಶ ವಿಸ್ತರಣೆಗಳೇ. ಅದರಲ್ಲಿ ಕೆಲವರು ಪ್ರಭುಗಳಾಗಿ ಮತ್ತೆ ಕೆಲವರು ಆ ಪರಮ ಪ್ರಭುವನ್ನು ಅನುಕರಿಸ್ತಾರೆ. ಮತ್ತೆ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಅವರಿಗೆ ಒಲವನ್ನು ಪೂರೈಸಿಕೊಳ್ಳಲು ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಭಗವಂತ. ಹೇಗೆ ಜಗತ್ತನ್ನು ಪ್ರವೇಶಿಸಿ ಅವಕಾಶ ಮಾಡಿಕೊಡ್ತಾನೆ. ವಿಭಿನ್ನಾಂಶವಾದ ಜೀವಿಗಳು ಇರುವುದರಿಂದ ಇಡೀ ಇಂದ್ರಿಯ ಗೋಚರ ಆ ಜಗತ್ತು ಕ್ರಿಯೆ ಪ್ರತಿಕ್ರಿಯೆಗಳನ್ನೆಲ್ಲ ಒಳಪಡಿಸ್ತಾ ಇದ್ದಾನೆ. ಈಗ ಭಗವಂತನನ್ನು ತಿಳಿಬೇಕು, ನಾವು ಅವನನ್ನು ಪ್ರೀತಿಸ್ಬೇಕು, ಅವನನ್ನು ನೋಡ್ಬೇಕು. ಹೇಗೆ ಸಾಧ್ಯ? ಭಕ್ತಿ ಮಾರ್ಗದಿಂದಲೇ ನೋಡ್ಬೇಕು ಮಾತಾಜಿ. ಹೌದು, ಭಗವಂತನ ಕೃಪೆ ಬೇಕು. ಕೃಪೆ ನೀಡಿದ್ರೆ, ಭಗವಂತ ನಮ್ಗೆ ಕೃಪೆ ಕೊಟ್ರೆ ಅಲ್ಲಿ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಆಧ್ಯಾತ್ಮಿಕ ಗುರು ನಮ್ಗೆ ಸಿಗ್ತಾರೆ. ಭಗವಂತನ ಕೃಪೆ ಇಲ್ಲದಿದ್ರೆ ನಮ್ಗೆ ಆಧ್ಯಾತ್ಮಿಕ ಗುರುಗಳು ಕೂಡ ಸಿಗುವುದಿಲ್ಲ. ಆದ್ರಿಂದ ಭಗವಂತನನ್ನು ತಿಳಿಬೇಕು. ಆ ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ ರಸ ಅವನನ್ನು ನೋಡ್ಲಿಕ್ಕೆ ಹೋಗ್ಬೇಕು, ನಮ್ಗೆ ಪ್ರೀತಿಸ್ಬೇಕು ಭಗವಂತನನ್ನು. ಪ್ರೇಮಮಯ ಯೋಗಿಗಳು ಅವರು ಆ ಎನಿಮ ಲಗಿಮ ಗರಿಮ ಸಿದ್ಧಿ ಅಂತದ್ರಲ್ಲ ಇರ್ತಾರೆ. ಆದ್ರೆ ಭಕ್ತ ಭಗವಂತನನ್ನು, ಆ ಭಕ್ತರ ಸೇವೆ, ಭಗವಂತನ ಸೇವೆ ಇದನ್ನೇ ಮಾಡ್ತಾನೆ. ಇಲ್ಲಿ ಭಗವಂತ ಸೃಷ್ಟಿ ಸ್ಥಿತಿ ಲಯ ಅದನ್ನು ಕೂಡ ಅವನೇ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಇಲ್ಲೇ ಇಡ್ಬಹುದಿತ್ತಲ್ಲ ನಿಮ್ಗೆ, ಅಲ್ಲವಾ? ಹೌದೌದು ಮಾತಾಜಿ. ಬೇಡ, ನಮ್ಗೆ ಗೋಲೋಕಕ್ಕೆ ಹೋಗ್ಲೇಬೇಕು. ಅದಕ್ಕೆ ನಾವು ಭಗವಂತನ ಪ್ರೇಮಮಯವಾದ ಆ ಸೇವೆಯನ್ನು ಮಾಡ್ಬೇಕು. ನಾವೆಲ್ಲ ಈಗ ಜೈಲಲ್ಲಿ ಇದ್ದ ಹಾಗೆ ಇದ್ದೇವೆ. ಹೇಗೆ ಎ ಕ್ಲಾಸ್ ಜೈಲ್, ಬಿ ಕ್ಲಾಸ್ ಜೈಲ್, ಸಿ ಕ್ಲಾಸ್ ಜೈಲ್ ಇದೆಯೋ ಅದೇ ರೀತಿ ಈಗ ನಮ್ಮನ್ನು ಈ ಐಹಿಕ ಪ್ರಪಂಚದ ಜೈಲಿನಲ್ಲಿ ತಂದು ಹಾಕಿದ್ದಾನೆ. ಬೇರೆ ಬೇರೆ ತರಹದ ದೇಹ ಕೊಟ್ಟಿದ್ದಾನೆ. ಕೆಲವು ನಾಯಿ, ಕತ್ತೆ, ಮಂಗ, ಕುದುರೆ, ಇನ್ನು ಮನುಷ್ಯರು, ಎಂತೆ ಬೇರೆ ಬೇರೆ ತರದ್ದು ಜೀವಾತ್ಮಗಳು, ಜೀವದಲ್ಲಿ ಆತ್ಮಗಳನ್ನು ಇಟ್ಟು ಕಳಿಸಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ತರದ್ದು ಜೈಲು ಕೊಟ್ಟಿದ್ದಾನೆ. ನನ್ನನ್ನು ನಾನು ತಿದ್ದಿಕೊಳ್ಬೇಕು. ಜೈಲಿನ ಒಳಗೆ ನರಕ ಲೋಕ ಮೂರ್ತನ ಬೆಚ್ಚ ಮಲ್ಪಲೆ ಜನಪದ ಹೆಂಗಿದೆ ಕಷ್ಟ ಒಟ್ಟು ಕಡ್ಲೆ ದಳಪೋಡು. ಏನಾಯ್ತು? ಎಲ್ಲಿಗೆ ಬಂತು? ಅದೇ ಎಲ್ಲ ಜೀವಿಗಳಲ್ಲೂ ಆತ್ಮ ಸೇರ್ಕೊಂಡಿರುತ್ತೆ. ಈ ಭೌತಿಕ ಜಗತ್ತೇ ಒಂದು ಜೈಲು. ಈ ಜೈಲಲ್ಲಿ ಈಗ ಈ ಜೈಲು ನಮ್ಗೆ ಸಿಕ್ಕಿದೆ ಅಂದ್ರೆ ಈ ಜೈಲಿನಲ್ಲಿ ಈಗ ನಾವು ಇದ್ದೇವೆ. ಈ ಭೌತಿಕ ಲೋಕ ಭಗವಂತ ಸೃಷ್ಟಿ ಮಾಡಿದಂತಹ ಜೈಲು. ಅದರಲ್ಲಿ ನಾವು ನಮ್ಮನ್ನು ತಿದ್ದಿಕೊಳ್ಬೇಕು ಅಂತೇಳಿ ನಮ್ಮನ್ನು ಇಲ್ಲಿಗೆ ಹಾಕಿದ್ದಾನೆ. ನಾವು ತಿದ್ದಿಕೊಳ್ಬೇಕು. ದಾಸರ ದಾಸ 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 ಆಗಿ ನಾವು ಸೇವೆಯನ್ನು ಮಾಡ್ಬೇಕು. ನಮ್ಗೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಲ್ಲವಾ? ಭಗವಂತ ಒಂದು ಚಾನ್ಸ್ ಕೊಟ್ಟಿದ್ದಾನೆ ನಮ್ಗೆ. ಅದನ್ನ ನಾವು ಉಪಯೋಗಿಸಿಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ಈ ಮನುಷ್ಯ ಜನ್ಮನೇ ಒಂದು ಅವಕಾಶ ಅಲ್ವಾ ಮಾತಾಜಿ? ಹೌದು, ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಕೆಲವರು ಏನಿಲ್ಲ, ತಾನೇ
ದೊಡ್ಡ ಜನ ಅಂತ ಹೇಳಿ ಮಿಥ್ಯ ಅಹಂಕಾರದಲ್ಲಿ ಅವರು ಇರ್ತಾರೆ. ಈಗ ಪ್ರೈಮ್ ಮಿನಿಸ್ಟರ್, ಅವನು ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಎನಿಸಿಕೊಳ್ಳುವ, ಆದ್ರೆ ಅವನೊಟ್ಟಿಗೆ ಇರುವವ ಅವನಿಗೆ ಸೆಲ್ಯೂಟ್ ಹೊಡಿಬೇಕು ಅಲ್ಲವಾ? ಆಗ ಅವನಿಗೆ ಈಗಿನ ಪ್ರೈಮ್ ಮಿನಿಸ್ಟರ್ ಮಾತಾಜಿ, ಈಗಿನ ಪ್ರೈಮ್ ಮಿನಿಸ್ಟರ್ ಮೊನ್ನೆ ತಾನೇ ನಮ್ಮ ಶೀಲ ಪ್ರಭುಪಾದರನ್ನ ಜ್ಞಾಪಿಸ್ಕೊಂಡು ಒಂದು ಭಾಷಣ ಮಾಡ್ಯಾರ ಮಾತಾಜಿ. ಅದು ನಾನು ನಿಮಗೆ ಗ್ರೂಪ್ ಹಾಕಿದ್ದೀನಿ. ಈಗ ನಾವು ಹೇಳುದು ನಮ್ಮ ಈಗಿನ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಲ್ಲ, ಯಾವುದೇ ಒಂದು ಕ್ಲಾಸ್ ಲೀಡರ್ ಆಗ್ಲಿ, ಬೇಡ ಪ್ರೈಮ್ ಮಿನಿಸ್ಟರ್ ಬೇಡ ಬಿಡಿ, ಯಾವುದೇ ಒಂದು ಕ್ಲಾಸ್ ಲೀಡರ್ ಆಗ್ಲಿ ಅಥವಾ ಒಂದು ಆಫೀಸಿನ ಹೆಡ್ ಆಫೀಸರ್ ಆಗ್ಲಿ, ಯಾರೇ ಆಗ್ಲಿ, ಅವರಿಗೆ ನಾವು ಅವರನ್ನು ನೋಡಿದ ಕೂಡಲೇ ಸೆಲ್ಯೂಟ್ ಹೊಡೆಯಲೇಬೇಕು. ಇಲ್ಲದಿದ್ರೆ ಅಯ್ಯೋ ಇವನ್ ಏನು ಅಂತ ಹೇಳಿ ಹೇಳಿಸ್ತಾರೆ. ಅಂದ್ರೆ ತಾನೇ ದೊಡ್ಡ ರಾಜ, ತಾನೇ ದೇವರು ಅಂತ ಹೇಳಿ ಎನಿಸ್ಕೊಳ್ತಾನೆ ಅವನು. ಆ ತರವಾಗಿ ಅವನು ಎನಿಸ್ತಾನೆ. ಇಲ್ಲಿ ಎಲ್ಲಾ ಸೌಕರ್ಯಗಳನ್ನು ಕೊಟ್ಟಿದ್ದಾನೆ ಭಗವಂತ ನಮ್ಗೆ, ಆದ್ರೆ ನಾವು ಅದನ್ನು ಉಪಯೋಗಿಸುವ ರೀತಿ ಬೇರೆ ಬೇರೆ ತರದ್ದು ಆಗಿರ್ತದೆ. ಭಗವಂತ ಸ್ವಾಂಸ ವಿಸ್ತರಣೆ ಇದಾಯ್ತಲ್ಲ, ಓದಿ ಇಲ್ಲ ಓದಿ. ಜೀವಿಗಳು ಕೂಡ ಭಗವಂತನ ಅದಾಯ್ತಲ್ಲ, ಸ್ಕ್ರೋಲ್ ಮಾಡಿ ಮಾತಾಜಿ. ಹೀಗಾಗಿ ಜೀವಿಗೂ ಆತ್ಮನಿಗೂ ನಿಯಾಮಕನಾದ ಭಗವಂತನಿಗೂ ಪರಮಾತ್ಮನಿಗೂ ತುಂಬಾ ವ್ಯತ್ಯಾಸವಿದೆ. ಪರಮಾತ್ಮನು ನಿಯಾಮಕನಾದರೆ ಆತ್ಮನು ನಿಯಂತ್ರಣಕ್ಕೊಳಪಟ್ಟವನು, ಆದ್ದರಿಂದ ಅವರು ಒಂದೇ ಮಟ್ಟದಲ್ಲಿ ಇರಲಾರರು. ಪರಮಾತ್ಮನು ಆತ್ಮನೊಡನೆ ಸಂಪೂರ್ಣವಾಗಿ ಸಹಕರಿಸುವುದರಿಂದ ಅವನನ್ನು ಜೀವಿಯ ಶಾಶ್ವತ ಒಡನಾಡಿ ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಜೀವಿಗೂ ಆತ್ಮನಿಗೂ, ಆತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ತುಂಬಾ ಇದೆ. ಪರಮಾತ್ಮ ನಿಯಾಮಕನಾಗಿ, ಆತ್ಮ ಆ ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟದಾಗಿ ಇರ್ತದೆ. ಹರೇ ಕೃಷ್ಣ. ಏನ್ ಪ್ರಭುಜಿ? ತುಂಬಾ ಅರ್ಥ ಆಯ್ತು ಮಾತಾಜಿ, ಇದು ಮಾತ್ರ. ಯಾಕಂದ್ರೆ ನಿಯಾಮಕನಾದ ಭಗವಂತನು, ಆತ್ಮ ನಿಯಂತ್ರಣ ಒಳಪಟ್ಟವನು. ಹೌದು ಹೌದೌದು, ಮುಂದುವರಿಸಿ ಮಾತಾಜಿ. ಪರಮಾತ್ಮ ನಿಯಾಮಕ, ಆತ್ಮ ಪರಮಾತ್ಮನ ನಿಯಂತ್ರಣಕ್ಕೆ ಒಳಪಟ್ಟವ. ಆದ್ರಿಂದ ಅದು ಎರಡು ಕೂಡ, ಆತ್ಮ ಮತ್ತೆ ಪರಮಾತ್ಮ, ಅದು ಎರಡು ಕೂಡ ಒಂದೇ ರೀತಿಯ ಮಟ್ಟದಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ಪರಮಾತ್ಮನು ಆತ್ಮನೊಡನೆ ಸಂಪೂರ್ಣವಾಗಿ ಸಹಕರಿಸುವುದರಿಂದ ಆತ ಆ ಆತ್ಮನ ಜೀವಿಯ ಜೀವಾತ್ಮದ ಶಾಶ್ವತವಾದ ಒಡನಾಡಿ ಅಂತ ಹೇಳಿ ಇಲ್ಲಿ ಕರೆಯುತ್ತಾರೆ. ಲಾಸ್ಟಿಗೆ ಟೈಮ್ ಇದ್ರೆ ಸ್ಟೋರಿ ಹೇಳ್ತೇನೆ, ಈಗ ಇದನ್ನು ಓದಿಸಿ. ಭಗವಂತನ ಸರ್ವಾಂತರ್ಯಾಮಿ ಸ್ವರೂಪವನ್ನು ಬ್ರಹ್ಮನೆಂದು ಕರೆಯುತ್ತಾರೆ. ಇದು ಜಾಗೃತಾವಸ್ಥೆಯಲ್ಲೂ ನಿದ್ರಾವಸ್ಥೆಯಲ್ಲೂ ಶಕ್ತಿಯ ಅವಸ್ಥೆಗಳಲ್ಲೂ ಇರುತ್ತದೆ. ಆದ್ದರಿಂದಲೇ ಬದ್ಧ ಮತ್ತು ಮುಕ್ತ ಆತ್ಮಗಳಲ್ಲಿ ಜೀವಶಕ್ತಿ ಉಂಟಾಗುತ್ತದೆ. ಭಗವಂತನೇ ಪರಮಾತ್ಮ ಮತ್ತು ಬ್ರಹ್ಮನ್ ಈ ಇಬ್ಬರ ಮೂಲವಾದ್ದರಿಂದ ಅನೇಕ ಸಕಲ ಜೀವಿಗಳ ಮತ್ತು ಚರಾಚರ ವಸ್ತುಗಳ ಮೂಲ. ಇದನ್ನು ಬಲ್ಲವನು ತನ್ನನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಅಂತ ಶುದ್ಧನು ಜ್ಞಾನಿಯೂ ಆದ ಭಗವದ್ಭಕ್ತನು ಭಗವಂತನಲ್ಲಿ ಪೂರ್ತಿಯಾಗಿ ಅನುರಕ್ತವನಾಗಿರುತ್ತಾನೆ. ಅಂತ ಭಕ್ತನು ಸಮಾನ ನಮಸ್ಕಾರದ ಇತರ ಭಕ್ತರೊಡನೆ ಸೇರಿದಾಗ ಅವರಿಗೆ ಭಗವಂತನ ದಿವ್ಯ ಲೀಲಾ ವಿನೋದಗಳನ್ನು ಸ್ತುತಿಸದೆ ಬೇರಾವ ಕೆಲಸವೂ ಇರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ಬರಿಗೆ ಒಂದು ಚಾನ್ಸ್ ಕೊಡುವ. ಯಾರು? ಕಮಲವೇಣಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶುದ್ಧ ಭಕ್ತರಷ್ಟು ಪರಿಪೂರ್ಣನಲ್ಲದವರು ಮತ್ತು ಭಗವಂತನ ಕೇವಲ ಬ್ರಹ್ಮನ್ ಅಥವಾ ಪರಮಾತ್ಮ ಸ್ವರೂಪಗಳನ್ನು ಅರಿತಿರುವವರು ಪರಿಪೂರ್ಣ ಭಕ್ತರ ಕಾರ್ಯ ಚಟುವಟಿಕೆಗಳನ್ನು ಮೆಚ್ಚಲಾರರು. ಭಗವಂತನು ಯಾವಾಗಲೂ ಶುದ್ಧ ಭಕ್ತರಿಗೆ ಅವಶ್ಯಕವಾದ ಜ್ಞಾನವನ್ನು ನೀಡಿ ನೆರವು ನೀಡುತ್ತಾನೆ. ಹೀಗಾಗಿ ಭಗವಂತನ ವಿಶೇಷಾನುಗ್ರಹದಿಂದ ಅಜ್ಞಾನದಂತಹ ಕಾರವೆಲ್ಲ ಮಾಯವಾಗುತ್ತದೆ. ಊಹಾಪೋಹ ಮಾಡುವ ದಾರ್ಶನಿಕರು ಮತ್ತು ಯೋಗಿಗಳು ಇದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಹೆಚ್ಚು ಕಡಿಮೆ ತಮ್ಮ ಬಲವನ್ನೇ ಅವಲಂಬಿಸಿರುತ್ತಾರೆ. ಕಠೋಪನಿಷತ್ತಿನಲ್ಲಿ ಹೇಳಿರುವಂತೆ ಭಗವಂತನ ಅನುಗ್ರಹವಿರುವವರು ಮಾತ್ರ ಭಗವಂತನನ್ನು ಅರಿಯಬಲ್ಲರು, ಬೇರಾರಿಂದಲೂ ಸಾಧ್ಯವಿಲ್ಲ. ಅಂತಹ ವಿಶೇಷಾನುಗ್ರಹಗಳು ಅವನ ಶುದ್ಧ ಭಕ್ತರಿಗೆ ಮಾತ್ರ ದೊರಕುತ್ತವೆ. ಹೀಗೆ ಈಶೋಪನಿಷತ್ ಬ್ರಹ್ಮಜ್ಯೋತಿ
ಪರಿಧಿಗೆ ಮೀರಿದ ಭಗವದ್ ಅನುಗ್ರಹದ ಬಗ್ಗೆ ತಿಳಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತ ಸರ್ವಾಂತರಯಾಮಿ, ಅವನ ಸ್ವರೂಪವನ್ನು ಬ್ರಹ್ಮನ್ ಅಂತ ಹೇಳಿ ಕರೀತಾರೆ. ಈಗ ನಿದ್ರಾವಸ್ಥೆಯಲ್ಲಿಯೂ ಕೂಡ ಶಕ್ತಿಯ ಅವಸ್ಥೆಗಳು ಇರ್ತದೆ. ಜಾಗೃತಿ, ನಾವು ಎಚ್ಚರಿಕೆ ಇರುವಾಗ ಕೂಡ ಇರ್ತದೆ, ನಿದ್ರಾವಸ್ಥೆಯಲ್ಲಿ ಕೂಡ ಈ ಶಕ್ತಿಯ ಅವಸ್ಥೆಗಳಲ್ಲೂ ಇರ್ತದೆ. ಬದ್ಧ ಮತ್ತೆ ಮುಕ್ತ ಆತ್ಮಗಳಲ್ಲಿ ಜೀವಶಕ್ತಿ ಇದೆ. ಭಗವಂತನೇ ಪರಮಾತ್ಮ ಮತ್ತು ಬ್ರಹ್ಮನ್ ಈ ಇಬ್ಬರ ಮೂಲವಾದ್ದರಿಂದ ಅವನೇ ಎಲ್ಲಾ ಸಕಲ ಜೀವಿಗಳು ಮತ್ತೆ ಚರ ಅಚರ ಇವುಗಳ ವಸ್ತುಗಳ ಮೂಲ. ಇದನ್ನು ಯಾರು ತಿಳಿದಿರ್ತಾರೋ ಅವನು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ತಾನೆ. ಆತ ಅಂತವನು ಶುದ್ಧನೂ ಆಗಿರ್ತಾನೆ, ಜ್ಞಾನಿಯೂ ಆಗ್ತಾನೆ. ಭಗವದ್ಭಕ್ತ ಭಗವಂತನಲ್ಲಿ ಅವನು ಪೂರ್ತಿಯಾಗಿ ಅನುರಕ್ತನು ಆಗಿರ್ತಾನೆ. ಭಕ್ತ ಸಮಾನ ಮನಸ್ಕರಾದ ಇತರ ಭಕ್ತರೊಡನೆ ಸೇರಿದಾಗ ಅಲ್ಲಿ ಏನಾಗ್ತದೆ, ಭಗವಂತನ ದಿವ್ಯ ಲೀಲಾ ವಿನೋದಗಳನ್ನು ಸ್ತುತಿಸದೆ ಬೇರೆ ಯಾವ ಕೆಲಸ ಕೂಡ ಅವರಿಗೆ ಇರುವುದಿಲ್ಲ. ಶುದ್ಧ ಭಕ್ತರಷ್ಟು ಪರಿಪೂರ್ಣರಲ್ಲದವರು, ಭಗವಂತನ ಕೇವಲ ಬ್ರಹ್ಮನ್ ಮತ್ತೆ ಪರಮಾತ್ಮರ ಆ ಸ್ವರೂಪಗಳನ್ನು ತಿಳಿದವರು, ಪರಿಪೂರ್ಣ ಭಕ್ತರ ಕಾರ್ಯ ಚಟುವಟಿಕೆಗಳನ್ನು ಅವರು ಮೆಚ್ಚಲಾರರು. ನೋಡಿ, ಯಾರು ಮೆಚ್ಚುವುದಿಲ್ಲ ಆ ಶುದ್ಧ ಭಕ್ತರು, ಇವರಿಗೇನು ಇದೇ ಕೆಲಸವಾ ಅಂತೇಳಿ ಹೇಳ್ತಾರೆ ಅಲ್ಲವಾ? ಹೌದು ಮಾತಾಜಿ. ಅಂತವರನ್ನು ಶುದ್ಧ ಭಕ್ತರಿಗೆ ಭಗವಂತ ಯಾವಾಗ್ಲೂ ಆ ಅವಶ್ಯಕವಾದ ಜ್ಞಾನವನ್ನು ಅವನು ಕೊಡ್ತಾನೆ. ಭಗವಂತ ಸಹಾಯ ಮಾಡ್ತಾನೆ. ಭಗವಂತನ ಆ ವಿಶೇಷ ಅನುಗ್ರಹದಿಂದ ಅವನಲ್ಲಿರುವ ಅಜ್ಞಾನ ಅದೆಲ್ಲ ಕೂಡ ಮಾಯವಾಗ್ತದೆ. ಊಹಾಪೋಹ ಮಾಡುವವರು ಯಾರು? ಮಾಯಾವಾದಿಗಳು ಅಥವಾ ನಿರಾಕಾರವಾದಿಗಳು, ಅವರೆಲ್ಲ ಯೋಗಿಗಳು. ಇದನ್ನೆಲ್ಲ ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಭಗವಂತ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲಿ ಅಂತ ಹೇಳ್ಬೋದು. ಏನ್ ಮಾಡಿದ್ದಾರೆ, ಕಷ್ಟವನ್ನೇ ಕೊಡ್ತಾರೆ ಅಂತ ಹೇಳಿ ಅದು ಕೂಡ ಹೇಳ್ತಾರೆ ಅಲ್ಲವಾ? ಊಹಾಪೋಹಿಗಳು, ಯೋಗಿಗಳು ಎಲ್ಲ ಹೌದು. ಹೆಚ್ಚು ಕಡಿಮೆ ಅವರು ತಮ್ಮ ಬಲವನ್ನೇ ಅವಲಂಬಿಸಿ ಇರ್ತಾರೆ. ಭಗವಂತನ ಅನುಗ್ರಹ ಇದ್ದವರು ಮಾತ್ರ ಭಗವಂತನನ್ನು ತಿಳಿಯಲು ಸಾಧ್ಯ. ಬೇರೆ ಯಾವುದೇ ಮಾಯವಾದಿಗಳಾಗ್ಲಿ ನಿರಾಕಾರವಾದಿಗಳಾಗ್ಲಿ ಅವರಿಂದ ಸಾಧ್ಯ ಇಲ್ಲ. ಭಗವಂತನನ್ನು ನಾವು ತಿಳಿಬೇಕಾದ್ರೂ ಕೂಡ ನಮಗೆ ವಿಶೇಷ ಅನುಗ್ರಹಗಳು ಬೇಕು. ಅದು ಯಾರಿಗೆ ಸಿಗ್ತದೆ ಅಂದ್ರೆ ಭಗವಂತನ ಆ ಶುದ್ಧ ಭಕ್ತರಿಗೆ ಅದು ದೊರಕ್ತದೆ. ಇದೇ ಈಶೋಪನಿಷತ್ತಿನಲ್ಲಿ ಹೇಳುವಂತಹ ಬ್ರಹ್ಮ ಜ್ಯೋತಿಯ ಪರಿಧಿಗೆ ಮೀರಿದ ಆ ಕಿರಣಗಳಿಗಿಂತ ಮೀರಿದ ಭಗವತ್ ಅನುಗ್ರಹದ ಬಗ್ಗೆ ಈ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಅಂದ್ರೆ ಭಗವಂತ ಯಾವ ರೀತಿ ಎಲ್ಲ ಕೆಲಸ ಮಾಡ್ತಾನೆ, ನಮ್ಮನ್ನು ಹೇಗೆ ಅವನ ಹೃದಯದ ಒಳಗೆ ಅವನು ಇದ್ದಾನೆ, ನಿಜವಾಗಿ ಕೂಡ ನಮ್ಮ ಎಲ್ಲರ ಹೃದಯದಲ್ಲಿ ಕೂಡ ಇದ್ದಾನೆ. ಉಗ್ರರು ದಾಳಿ ಮಾಡಿದಾಗ ನಮ್ಮ ಮನಸ್ಸು ಹೇಗೆ ಅನಿಸ್ತದೆ? ಅಯ್ಯೋ, ಇವತ್ತು ಉಗ್ರರು ದಾಳಿ ಮಾಡಿದಾಗ ಎಲ್ಲಿ ಬಾಂಬ್ ಬೀಳ್ತದೆ ಏನೋ, ಎಷ್ಟು ಮಂದಿ ಸಾಯ್ತಾರೋ ಏನೋ, ನಾವು ಇರ್ತವೋ ಇಲ್ಲವೋ ಗೊತ್ತಿಲ್ಲ. ಆ ರೀತಿಯಾಗಿ ನಾವು ಒಮ್ಮೆಲೆ ನಮ್ಮ ಮನಸ್ಸಿಗೆ ಹೋಗ್ತದೆ, ಯಾಕೆ ಜಗಳ ಅಂತ ಹೇಳಿ ಅಲ್ಲವಾ? ಅನಿಸ್ತದೋ ಇಲ್ಲವೋ? ಯಾಕೆ ಉಗ್ರರು ಈ ರೀತಿ ಮಾಡ್ತಾರೆ? ಅವರಿಗೆ ಯಾಕೆ ಬುದ್ಧಿ ಇಲ್ಲ? ಅದೆಲ್ಲ ನಮ್ಮ ತಲೆಗೆ ಬರ್ತದೆ. ಇಷ್ಟು ಮಂದಿ ಸುಮ್ಮನೆ ಅನ್ಯಾಯವಾಗಿ ಸಾಯ್ತಾರೆ, ಅನಾಥರಾಗಿ ಬದುಕ್ತಾರೆ ಅಲ್ಲವಾ? ಕೆಲವರು ಬದುಕಿದವರು ಬದುಕ್ತಾರೆ. ಹಾಗೆ ಇಲ್ಲಿ ಕೃಷ್ಣ ಕಥೆ ಕೇಳಲಿಕ್ಕೆ, ಇದರಲ್ಲಿ ಈ ಲಾಸ್ಟ್ ಪ್ಯಾರದಲ್ಲಿ ಕೃಷ್ಣ ಕಥೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದ್ರೆ, ಅಥವಾ ಯಾವುದೇ ಕೃಷ್ಣನ ಲೀಲೆ ಗುಣ ಅದನ್ನು ಅವನು ಕೇಳ್ಬೇಕು, ನಾವು ಕೇಳ್ಬೇಕು, ಭಾಗವತಂ ಕೇಳ್ಬೇಕು. ಇನ್ನೇನಿದೆ, ಶುದ್ಧ ಭಕ್ತರಿಗೆ ಜ್ಞಾನ ಹೇಗೆ ಕೊಡ್ತಾನೆ ಅಂದ್ರೆ ವೈಕುಂಠಕ್ಕೆ ಬರ್ಬೇಕು ಅವನು ಗುರುವಿನ ಆಧ್ಯಾತ್ಮಿಕ ಗುರುವಿನಡಿಗೆ ಹೋಗ್ಬೇಕು, ಗುರುವಿಗೆ ಶರಣಾಗ್ಬೇಕು, ಶಾಸ್ತ್ರಗಳನ್ನು ಕಲಿಬೇಕು, 16 ಮಾಲೆ ದಿವಸಕ್ಕೆ ಜಪ ಮಾಡ್ಲೇಬೇಕು, ಭಾಗವತವನ್ನು ದಿವಸಕ್ಕೆ 1 ಗಂಟೆ ಆದ್ರೂ ಕೇಳ್ಬೇಕು, ಭಗವಂತನ ಲೀಲೆಗಳನ್ನು ಕೇಳ್ಬೇಕು, ಅವನನ್ನು ಕೊಂಡಾಡ್ಬೇಕು, ನಿರಂತರವಾಗಿ ಭಗವಂತನನ್ನು
ಜಪ ಮಾಡ್ಬೇಕು ಅಥವಾ ಏನೋ ಒಂದು ಅವನ ಗುಣಗಾನವನ್ನು ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಮಾತ್ರ ಅವನು ಶುದ್ಧ ಭಕ್ತನಾಗ್ಲಿಕ್ಕೆ ಸಾಧ್ಯ. ಊಹಾಪೋಹ ದಾರ್ಶನಿಕರು ಅದಕ್ಕೆಲ್ಲ ಅವಕಾಶವನ್ನೇ ನೀಡುವುದಿಲ್ಲ. ಅವರಿಗೆ ಅವರೇ ದೇವರು ಅಂತ ಹೇಳಿದಾಗೆ ಆಗ್ತದೆ. ಇಲ್ಲಿ ಸುಖಮುನಿಗಳು ಕೂಡ ಅಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶ್ರೀಮದ್ ಭಾಗವತಮನ್ನು ಹೇಳುವಾಗ ಎಲ್ಲರೂ ಬಂದಿದ್ರು ಅವನ ಲೀಲೆಗಳನ್ನು ಕೇಳಲಿಕ್ಕೆ ಅಲ್ಲವಾ. ಜ್ಞಾನಿಗಳು ಎಲ್ಲ, ನೈಮಿಷಾರಣ್ಯದ ಋಷಿಗಳು, ದೇವತೆಗಳು ಎಲ್ಲರೂ ಬಂದು ಕೇಳಿಕೊಂಡು ಹೋಗಿದ್ದಾರೆ. ಅಷ್ಟು ಇಂಟ್ರೆಸ್ಟ್ ಇರಬೇಕು ಅಂತವರಿಗೆ ಮಾತ್ರ, ಕುತೂಹಲ ಇರ್ಬೇಕು, ಜಿಜ್ಞಾಸು ಕುತೂಹಲಿಗರಿಗೆ ಅವರಿಗೆ ಮಾತ್ರ ಇದನ್ನೆಲ್ಲ ಕೇಳಲಿಕ್ಕೆ ಸಾಧ್ಯ. ಇಲ್ಲೊಂದು ಕತ್ತೆಯ ಮದುವೆದು ಕತೆ ಇತ್ತು, ನಾನು ಅದನ್ನು ನಿಮಗೆ ಬಿಟ್ಟೆ. ಹೇಳಿ ಮಾತಾಡಿ. ನೋಡಿ, ಅಲ್ಲಿ ಕತ್ತೆ ಮತ್ತೆ ಒಂಟೆ. ಒಂಟೆ ಯಾವಾಗ್ಲೂ ತಮಗುಣದಲ್ಲಿ ಇರುವಂಥದ್ದು, ಕತ್ತೆ ಕೂಡ ಹಾಗೆ ಇಲ್ಲಿ ಒಂದು ದಿನ ಒಂಟೆಗೆ ಮದುವೆ ಇರ್ತದೆ. ಆ ಒಂಟೆಯ ಮದುವೆಗೆ ಎಲ್ಲಾ ಪ್ರಾಣಿ ಪಕ್ಷಿಗಳ ಎಲ್ಲರೂ ಕೂಡ ಹೋಗ್ತಾರೆ. ಎಲ್ಲರೂ ಕೂಡ ಮದುವೆ ಆಗ್ತದೆ. ಮದುವೆ ಆದ ನಂತರ ಏನ್ ಮಾಡ್ತಾರೆ, ಎಲ್ಲರೂ ಗಿಫ್ಟ್ ಕೊಡ್ತಾರೆ. ಆದ್ರೆ ಕತ್ತೆ ಏನು ಗಿಫ್ಟ್ ತಂದಿಲ್ಲ. ಈಗ ಏನ್ ಮಾಡುದು, ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ. ಕತ್ತೆ ಏನ್ ಮಾಡ್ತದೆ, ಒಂಟೆ ಹತ್ರ ಹೇಳ್ತದೆ, ಅಯ್ಯೋ ನೀನು ಹೊಗಳ್ತದೆ ಒಂಟೆಯನ್ನು, ನೀನು ಎಷ್ಟು ಸುಂದರನಾಗಿದ್ದೀಯಾ, ನಿನ್ನ ರೂಪ ಸುಂದರ ಆಗಿದೆ ಅಂತೇಳಿ ಕತ್ತೆಗೆ. ಹೌದಾ, ನಾನು ಅಷ್ಟು ಸುಂದರ ಆಗಿದ್ದಲ್ಲ ಅಂತ. ಕತ್ತೆ ನೋಡ್ಲಿಕ್ಕೆ ಅಷ್ಟೇನು ಸುಂದರ ಇಲ್ಲ ಅಲ್ಲ, ಒಂಟೆ ನೋಡಿದ್ರೆ ಅಷ್ಟೇನು ಸುಂದರ ಇಲ್ಲ ಅಲ್ಲ. ಈ ಕತ್ತೆ ಹೊಗಳ್ತದೆ ಒಂಟೆಯನ್ನು. ಹೌದಾ ಅಂತೇಳಿ ಆಗ ಒಂಟೆ ಹೇಳ್ತದೆ ಅಂತೆ ಕತ್ತೆಗೆ, ಓ ನಿನ್ನ ಧ್ವನಿ ತುಂಬಾ ಮಧುರವಾಗಿದೆ ಅಂತ ಹೇಳಿ ಒಂಟೆ ತಿರುಗಿ ಕತ್ತೆಗೆ ಬಾಣ ಬಿಡ್ತದೆ ಅಂತ. ಇದೇ ನಾವು ಇಲ್ಲಿ ಭೌತಿಕ ಲೋಕದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಅಟ್ರಾಕ್ಷನ್, ಒಬ್ಬರಿಂದ ಒಬ್ಬರಿಗೆ ಅಟ್ರಾಕ್ಷನ್, ನೀನ್ ಚಂದ ನಾನ್ ಚಂದ ಅಂತ ಹೇಳಿ ಅಲ್ಲವಾ. ಹೌದು ಮಾತಾಜಿ. ಹಾಗೆ ಈ ದೇವಲೋಕದಲ್ಲಿ ಇರುವ ಸುಂದರ ಸುಂದರಿಯರು ತುಂಬಾ ಮಂದಿ ಇದ್ದಾರೆ. ಹಾಗೆ ಭೌತಿಕ ಲೋಕದಲ್ಲಿ ಕೂಡ ಸುಂದರ ಸುಂದರಿಯರು ಇದ್ದಾರೆ. ದೇವಲೋಕದ ತರಹ ಸುಂದರ ಸುಂದರಿಯರಲ್ಲ. ಇಲ್ಲಿ ಅವರಿಗೆ ಮೋಹ, ನಾನು ಚಂದ ಕಾಣ್ಬೇಕು ಎಂಬ ಅವರ ದೇಹದ ಮೇಲೆ ಅವರಿಗೆ ಅಷ್ಟೊಂದು ಮೋಹ ಇರುವ ಕಾರಣ ಈ ರೀತಿ ಆಗ್ತದೆ. ಸುಂದರ ಸುಂದರಿಯರು ಇಲ್ಲಿ ಇರುವಂತವರು ಭೌತಿಕ ಲೋಕದಲ್ಲಿ, ದೇವಲೋಕದಲ್ಲಿ ಇರುವವರು ಬೇರೆ ತರ. ಹಾಗೆ ಮನಸ್ಸಿನಲ್ಲಿ ಅವರಿಗೆ ಸುಂದರ ಇದ್ರೂ ಕೂಡ ಮನಸ್ಸಿನಲ್ಲಿ ಒಂತರಹದ ನಾನು ಇನ್ನೂ ಚಂದ ಕಾಣ್ಬೇಕು, ಅದಕ್ಕೆ ತಕ್ಕ ಮೇಕಪ್ ಮಾಡ್ಬೇಕು, ಅದೆಲ್ಲ ಹೊರಗೆ ಒಂದು ಒಳಗೆ ಒಂದು, ಆ ರೀತಿಯ ಮನಸ್ಸು ನಮ್ಮದು ಇಲ್ಲಿ ಇರ್ತದೆ ಭೌತಿಕ ಲೋಕದಲ್ಲಿ. ಹೌದಾ ಅಲ್ವೋ? ಹೌದು ಮಾತಾಜಿ. ಒಳಗೆ ಒಂದು ನಮ್ಮ ಮನಸ್ಸಿನ ಒಳಗೆ ಒಮ್ಮೆ ಅನಿಸ್ತದೆ, ಅಯ್ಯೋ ಇದೆಲ್ಲ ಏನು ವ್ಯರ್ಥ, ಇದಕ್ಕೆಲ್ಲ ಖರ್ಚು ಮಾಡುದು ವ್ಯರ್ಥ, ಇರ್ಲಿ ಹೇಗೆ ದೇವರು ಕೊಟ್ಟಿದಾನ ಅದೇ ರೀತಿ ಇರುವ. ಇನ್ನು ಸ್ವಲ್ಪ ಸಮಯದ ನಂತರ ಅದು ಒಂದು ಸೆಕೆಂಡ್ ಅಲ್ಲಿ ಮರ್ತು ಹೋಗಿ ಪುನಃ ಹೋಗಿ ಬೇರೆಯೇ ಮಾಡಿಕೊಂಡು ಬರ್ತೇವೆ. ಆ ಮನಸ್ಸು ಅಷ್ಟು ಗಾಳಿಯನ್ನಾದ್ರೂ ನಿಲ್ಲಿಸಬಹುದಂತೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಂತ. ಹಾಗೆ ಇನ್ನೊಂದು ಬೇಕಾದ್ರೆ ಉದಾಹರಣೆ ಕೊಡ್ಬೋದು. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಥವಾ ಇಂಜಿನಿಯರಿಂಗ್ ಕಲ್ತವ, ಅವನಿಗೆ ಯಾವಾಗ್ಲೂ ಕೆಲಸ ಮಾಡಿ ಮಾಡಿ ಬೇಸರ ಆಗ್ತದೆ. ಈಗ ಒಂದು ದಿವಸ ಯಾರು ಇಲ್ಲ, ಇವತ್ತು 2 ದಿವಸದಲ್ಲಿ ನಾನು 2 ದಿನ ಏನು ಮಾಡುದಿಲ್ಲ ಅಂತೇಳಿ ಇರ್ತಾನೆ. ಅಷ್ಟೊತ್ತಿಗೆ ಬೆಲ್ ಡೋರ್ ಬರ್ತದೆ, ಬೆಲ್ ಹೊಡಿತಾರೆ, ಡೋರ್ ಬೆಲ್. ಯಾರು ಅಂತ ಹೇಳಿ ನೋಡ್ಲಿಕ್ಕೆ ಹೋಗ್ತಾನೆ. ನೋಡ್ಲಿಕ್ಕೆ ಹೋದಾಗ ಅವನದು ರಿಲೇಷನ್ಸ್ ಯಾರೋ ಬರ್ತಾರೆ, ಚಿಕ್ಕಪ್ಪನ ಚಿಕ್ಕಮ್ಮವ ಯಾರೋ ಒಬ್ರು ಬರ್ತಾರೆ, ಬಂದು ಕೂತ್ಕೊಳ್ತಾರೆ. ಅಯ್ಯೋ ನೀವು ಬಂದ್ರಾ, ಒಳ್ಳೇದಾಯ್ತು ಅಂತೇಳಿ ಮನಸ್ಸಿನ ಹೊರಗಿನಿಂದ ನಾವು ಹೇಳ್ತೇವೆ ಅಲ್ಲವಾ. ಅವನಿಗೆ 2 ದಿನ ರೆಸ್ಟ್ ತಗೊಂಡಿರ್ಬೇಕು ಅಂತ ಎಣಿಸಿದ. ಈಗ ಅವ್ರು ಬಂದಾಗ ಅವರಿಗೆ ಅಡಿಗೆ ಮಾಡದಿರ್ಲಿಕ್ಕೆ ಆಗ್ತದಾ? ಇಲ್ಲ, ಮಾಡ್ಲೇಬೇಕು. ಅವನಿಗೆ ರೆಸ್ಟ್ ಎಲ್ಲಿ ಬಂತು? ಈಗ ಮನಸ್ಸಿನೊಳಗೆ ಅವನಿಗೆ ಅನಿಸ್ತದೆ ಇವರು ಯಾವಾಗ ಹೋಗ್ತಾರೆ ಅಂತೇಳಿ. ಅಂದ್ರೆ ಅವ್ರು ಹೇಳ್ತಾರೆ, ನಾನು 1 ತಿಂಗಳು ಇರ್ತೇನೆ ಇಲ್ಲಿ ಅಂತ. ಆಗ ಅವನ ಮನಸ್ಸಿನೊಳಗೆ ಹೇಗೆ ಯಾವ ರೀತಿ ಅನಿಸ್ತದೆ ಅಂತೇಳಿ ಆಲೋಚನೆ ಮಾಡಿಕೊಳ್ಳಿ. ನಿಜವಾದ ಅವನ ಹೃದಯದಲ್ಲಿ ಬೇರೆ ಇತ್ತು. ಈಗ ಅವರು ಇನ್ನು 1 ತಿಂಗಳು ಇರುವಾಗ, ಅಯ್ಯೋ ನಾನೀಗ ಅಡಿಗೆ ಮಾಡ್ಲೇಬೇಕಲ್ಲ, ನನ್ಗೆ ಎಲ್ಲಿದೆ ಸಮಯ, ಹಾಗೆ ಆ ರೀತಿ ಆಗ್ತದೆ. ಹಾಗೆ ನಮ್ಗೆ ಕೃಷ್ಣನ ಕತೆ ಕೇಳಲಿಕ್ಕೆ ಅಂತಹ ಇಂಟ್ರೆಸ್ಟ್ ಬೇಕು.
ಸಮಯ ತನ್ನಿಂದ ತಾನೇ ಬರ್ದೇ ಬರ್ತದೆ. ನಮ್ಗೆ ಕತೆ ಕೇಳ್ಬೇಕು ಅಂತೇಳಿ ನಾವು ಮನಸ್ಸಲ್ಲಿ ನಿರ್ಧಾರ ಮಾಡಿದ್ರೆ ಖಂಡಿತ ಕೃಷ್ಣ ಅದಕ್ಕೆ ಅನುಕೂಲ ಮಾಡಿಯೇ ಕೊಡ್ತಾನೆ. ಹೌದು ಕೊಟ್ಟಿದ್ದಾರೆ ಮಾತಾಜಿ, 2 ತಿಂಗಳಿಂದ ಕೊಟ್ಟಿದ್ದಾರೆ ಮಾತಾಜಿ. ನಮಗೆ ಎಷ್ಟೇ ಕಷ್ಟ ಇದ್ರು, ಸಮಯ ಅಭಾವ ಎಷ್ಟೇ ಇದ್ರು ಮಾತಾಜಿ, ನೋಡಿ ಮೊದಲು 6:30 ಇತ್ತು, ಈಗ 8 ಗಂಟೆಗೆ ಮಾಡ್ತಾ ಇದ್ದೀರಾ. ಹೌದು, ಆದ್ರೂ ಹೊಂದಾಣಿಕೆ ಮಾಡ್ಕೊಂಡಿದೀವಿ. ಅದೇ ಹೇಗೆ ಈಗ 3 ಗಂಟೆಯವರು ಬಂದಿದ್ದಾರೆ ಇಲ್ಲಿ, ಮಧ್ಯಾಹ್ನ 3 ಗಂಟೆ ಇದ್ದವರು ನಮ್ಗೆ ಆಗುದೇ ಇಲ್ಲ. ಆದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ, ನಿಮ್ಗೆ ಅದರಲ್ಲಿ ಆ ಲೀಲೆ ಗುಣಗಳನ್ನು ಕೇಳ್ಬೇಕು ಅಂತ ಹೇಳಿ ಇದೆಯೋ, ನೀವು ಖಂಡಿತವಾಗಿಯೂ ಇದಕ್ಕೆ ಬಂದು ಸೇರಿಯೇ ಸೇರ್ತೀರಾ, ಇದನ್ನ ಕೇಳಿಯೇ ಕೇಳ್ತೀರಾ. ನಿಮ್ಗೆ ಅದು ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿಯೂ ಕೃಷ್ಣ ನಿಮ್ಗೆ ಆ ಸಮಯವನ್ನು ಒದಗಿಸಿ ಕೊಟ್ಟೇ ಕೊಡ್ತಾನೆ. ಹೌದು ಮಾತಾಜಿ. ಹರೇ ಕೃಷ್ಣ. ಇನ್ನೇನಾದ್ರೂ ಬಾಕಿ ಇದೆಯಾ? ನಿಮ್ಗೆ ಏನಾದ್ರೂ ಅರ್ಥ ಆಗದ ವಿಷಯ ಇದೆಯಾ ಅಥವಾ ನಾನೇನಾದ್ರೂ ಬಿಟ್ಟಿದ್ದೇನಾ? ಚೆನ್ನಾಗಿ ಅರ್ಥ ಆಯ್ತು, ಚೆನ್ನಾಗಿ ಅರ್ಥ ಆಯ್ತು. ಈ 15-14ರಲ್ಲಿ ಇದೇ ಮಂತ್ರ ಪ್ರಾರ್ಥನೆ. ನಮ್ಗೆ ಆ ಭಗವಂತನ ಆ ರೂಪವನ್ನು ನಾವು ನೋಡ್ಬೇಕು, ಮತ್ತೆ ಅವನ ಜೊತೆ ನಮ್ಮ ದಿವ್ಯವಾದ ಸಂಬಂಧವನ್ನು ನಾವು ಪಡಿಬೇಕು ಅಂತ ಹೇಳಿ ಅದೇ ಇರುವುದು. ಅದೇ ನಾವು ಆ ದಿವ್ಯವಾದ ಸಂಬಂಧವನ್ನು ಪಡಿಬೇಕಾದ್ರೆ ಶಾಂತ, ದಾಸ್ಯ, ಈ ರೂಪ ವಾತ್ಸಲ್ಯ, ಮಾಧುರ್ಯ, ಸಖ್ಯರಾಗಿ ನಾವು ಭಗವಂತನ ಆ ರಸದಲ್ಲಿ ಸೇವೆಯನ್ನು ಮಾಡಬೇಕು. ಭಗವಂತನನ್ನು ತಿಳಿಬೇಕು, ನಾವು ನೋಡ್ಬೇಕು, ಪ್ರೀತಿಸ್ಬೇಕು. ಅದೇ ಆಸೆ ನಮ್ಮಲ್ಲಿ ಇರುವಂತದ್ದು. ಆಗ ಭಗವಂತನ ಕೃಪೆ ಬೇಕು ನಮ್ಗೆ. ಅದನ್ನು ಮಾಡ್ಬೇಕಾದ್ರೆ ಆ ಭಗವಂತನ ಕೃಪೆಯಿಂದ ನಮ್ಗೆ ಸ್ಪಿರಿಚುವಲ್ ಮಾಸ್ಟರ್ ಬೇಕು, ಆಧ್ಯಾತ್ಮಿಕ ಗುರುಗಳು ಬೇಕು. ಆಧ್ಯಾತ್ಮಿಕ ಗುರುಗಳು ನಮ್ಗೆ ಎಲ್ಲವನ್ನು ಹೇಳಿಕೊಡ್ತಾರೆ. ಹೇಗೆ ನಾವು ಭಕ್ತಿ ಮಾಡ್ಬೇಕು, ಹೇಗೆ ನಾವು ಆ ನಮ್ಮ ಸಮಯವನ್ನು ಕೃಷ್ಣನ ಕಥೆಯನ್ನು ಕೇಳಲು ಅಥವಾ ಲೀಲೆಗಳನ್ನು ಹೇಳಲು, ಭಾಗವತಮನ್ನು ಕೇಳಲು, ಅದನ್ನೆಲ್ಲ ನಾವು ಉಪಯೋಗ ಮಾಡಬಹುದು ಅಂತೇಳಿ ಅವರು ಹೇಳ್ತಾರೆ. ಅಂತೂ ಇಂತೂ ನಾವು ಎಲ್ಲರಿಗೂ ಶರಣಾಗಬೇಕು. ಶರಣಾಗತರಾದ್ರೆ ಮಾತ್ರ ನಮ್ಗೆ ಇದು ಸಾಧ್ಯ ಆಗ್ತದೆ. ಭಕ್ತಿ ಸೇವೆ ಮಾಡ್ಲಿಕ್ಕೆ ಕೂಡ ನಮ್ಗೆ ಸಾಧ್ಯ ಆಗ್ತದೆ. ಪಾಂಡವರಿಗೆ ಹೇಗೆ ಭಗವಂತ ವಿಶೇಷವಾಗಿ ನೋಡ್ತಾನೆ. ಪಾಂಡವರ ಮೇಲೆ ಅವನಿಗೆ ತುಂಬಾ ಅಚ್ಚುಮೆಚ್ಚು. ಒಂದ್ ದಿವಸ ದುರ್ಯೋಧನ ಊಟಕ್ಕೆ ಕರೀತಾನೆ. ಆದ್ರೆ ಅವರು ಕೃಷ್ಣ ದುರ್ಯೋಧನನ ಮನೆಗೆ ಆ ಭೂರಿ ಭೋಜನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವನು ವಿದುರನ ಮನೆಗೆ ಹೋಗಿ ಒಂದು ಬಾಳೆಹಣ್ಣು ಏನೋ ತಿಂದುಕೊಂಡು ಅಲ್ಲೇ ಇದ್ದ. ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವನದು ದುರ್ಯೋಧನನ ಮನಸ್ಸೇ ಆ ರೀತಿ ಇತ್ತು. ವಿದುರ ಭಕ್ತ, ಶುದ್ಧ ಭಕ್ತ ಅವನು. ಆದ ಕಾರಣ ಅವನು ಏನು ಒಂದು ತುತ್ತು ಕೊಟ್ಟರು ಕೂಡ ಅವನಿಗೆ ಹೊಟ್ಟೆ ತುಂಬಿತು. ಕುಚೇಲನು ಅಷ್ಟೇ ಅಲ್ವಾ ಮಾತಾಜಿ? ಕುಚೇಲ ಕುಚೇಲ ನೋಡಿ, ಅವನ ಅವಲಕ್ಕಿಯನ್ನು ಹೇಗೆ ಕಟ್ಟಿಕೊಂಡು ಬಂದಿದ್ದಾನೆ. ಹೌದು, ಸ್ನೇಹಿತ ಅವನು, ಸ್ನೇಹಿತ, ಬಾಲ್ಯ ಸ್ನೇಹಿತ. ಹೌದು. ಹಾಗೆ ಅಂಬರೀಷ, ಅವನು ಕೂಡ ಭಕ್ತ ಅಲ್ಲವಾ? ಹೌದು. ಅವನನ್ನು ಕೂಡ ಭಗವಂತ ವಿಶೇಷವಾಗಿ ಕಾಪಾಡಿದ ನೋಡಿ. ಆ ದುರ್ವಾಸ ಮುನಿಗಳು ಒಂದು ಉಪವಾಸ ಬಿಡುವಾಗ ಸಮಯ ತಪ್ತದೆ ಅಂತೇಳಿ ಅವನು ಒಂದು ತೊಟ್ಟು ನೀರು ಕುಡ್ದದಕ್ಕೆ ಹೇಗೆ ಮಾಡಿದ್ರು ದುರ್ವಾಸ ಮುನಿಗಳು. ಆದ್ರೆ ಸುದರ್ಶನ ಚಕ್ರವನ್ನೇ ಕಳಿಸಿ ಭಕ್ತನನ್ನು ಭಗವಂತ ರಕ್ಷಿಸಿದ. ಏನಿಲ್ಲ, ನಮ್ಗೆ ಇನ್ನೂ ನಾವು ತೀರವಾಗಿ ಅದನ್ನು ಮತ್ತೆ ಹೋದ್ರೆ ನೋಡಿ, ಚಿಕ್ಕ ಮಕ್ಕಳು ಬೆಂಕಿಯನ್ನು ಮುಟ್ಲಿಕ್ಕೆ ಎಷ್ಟು ಕಾತರಗೊಳ್ತಾರೆ. ಅಮ್ಮನ ಹತ್ರ ಕೇಳ್ತಾರೆ, ನಾನು ಒಮ್ಮೆ ಮುಟ್ಲಿ ಅಂತೇಳಿ ಹೋಗ್ತಾರೆ. ಅಮ್ಮ ಎಷ್ಟು ತಡೆದ್ರು ಕೇಳುದಿಲ್ಲ. ಆದ್ರೆ ಮಕ್ಕಳಿಗೆ ಆಗ ಅಮ್ಮ ಏನ್ ಮಾಡ್ತಾಳೆ, ಇವನಿಗೆ ಒಂದ್ ಸ್ವಲ್ಪ ಬಿಸಿ ತಾಗಿಸ್ಬೇಕು ಅಂತ ಹೇಳಿ ಎನಿಸ್ತಾರೆ. ಗ್ಯಾಸ್ ಅನ್ನು ಸ್ವಲ್ಪ ಸ್ಲೋ ಇಡ್ತಾರೆ. ಒಮ್ಮೆ ಹೀಗೆ ಮಾಡಿ ಮಗು ಹಿಂದೆ ತೆಗೆದುಕೊಂಡು ಬರ್ತದೆ. ಇದಕ್ಕೆ ಇನ್ನು ಮುಟ್ಟುದಿಲ್ಲ, ಮತ್ತೆ ಮುಟ್ಟುದಿಲ್ಲ ಅದನ್ನು. ಹಾಗೆ ಫ್ಯಾನ್ ಸಹ ಹಾಗೆ ನೋಡಿ, ಬೆರಳು ಕಟ್ಟಾಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಕೇಳುದಿಲ್ಲ. ಸ್ವಲ್ಪ ಸ್ಲೋ ಆಗಿಟ್ಟು ಒಮ್ಮೆ ಚೂರು ಒಂದ್ ಸ್ವಲ್ಪ ಚರ್ಕ್ ಅಂತ ಹೇಳಿದ್ರೆ ಮತ್ತೆ ಮಕ್ಕಳು ಫ್ಯಾನ್ ಅನ್ನು ಮುಟ್ಲಿಕ್ಕೆ ಹೋಗುದಿಲ್ಲ. ಪರಮಾತ್ಮ ನಮ್ಮೊಟ್ಟಿಗೆ ಯಾವಾಗ್ಲೂ ಇರ್ತಾನೆ, ನಮ್ಗೆ ಅವನು ಹೇಳ್ತಾನೆ. ನಾವು ಅದನ್ನು ಕೇಳುದಿಲ್ಲ, ಕೇಳದ ಮಕ್ಕಳಾಗಿದ್ದೇವೆ. ಈಗ ಇನ್ನು ಮುಂದೆ ಆದ್ರೂ ನಾವು ಅದನ್ನು ಕೇಳುವ, ಭಕ್ತಿಯಲ್ಲಿ ಮುಂದುವರಿಯುವ. ಈಗ ನೋಡಿ, ಅಲ್ಲಿ ನೀವು ಎಲ್ಲರೂ ಕೂಡ ಅಟೆಂಡೆನ್ಸ್ ಹಾಕಿದ್ದೀರಾ? ಹೌದು. ಓಕೆ. ಇನ್ನು
ನೋಡಿ ಅಲ್ಲಿ ಈ ಚಾಂಟಿಂಗ್ ನೀವು ಮಂತ್ರ ಜಪ ಎಷ್ಟು ಮಾಡ್ತೀರಾ ಅದನ್ನು ನೀವು ಆ ಲಿಂಕಿಗೆ ಜಾಯಿನ್ ಆಗಿದ್ದೀರಾ. ಒಂದು ಲಿಂಕ್ ಎಲ್ಲ ಗ್ರೂಪಿಗೆ ಕಳಿಸಿದ್ದಾರೆ ನೋಡಿ, ಎಲ್ಲರೂ ಇದಾಗಿದ್ದೀರಾ ಅದಕ್ಕೆ. ಶತಕೋಟಿ ನಾಮ ಯಜ್ಞ ಅಂತ ಹೇಳಿ ಅದು ಬಂದಿದೆ ನೋಡಿ, ಅದಕ್ಕೆ ಎಲ್ಲರೂ ಕೂಡ ಸೇರ್ಬೇಕು. ಇದಕ್ಕೆ ಲಿಂಕಿಗೆ ಓಪನ್ ಮಾಡಿ ಅಲ್ಲಿ ಬರ್ತದೆ ಹೇಗೆ ಮಾಡ್ಬೇಕು ಅಂತ ಹೇಳಿ. ಮತ್ತೆ ನೀವು ನೋಡಿ ಚಾಂಟ್ ಹರೇ ಕೃಷ್ಣ ಮಹಾಮಂತ್ರ ಡೈಲಿ ರೆಕಾರ್ಡ್ ಯುವರ್ ಕೌಂಟ್. ನೀವು ದಿವಸಕ್ಕೆ ಎಷ್ಟು ಮಾಲೆ ಮಾಡಿದ್ದೀರಿ ಅದನ್ನು ನೀವು ಬರ್ದಿಟ್ಕೊಳ್ಬೇಕು. ನಂತರ ಯಾವಾಗ ಅದನ್ನು ನೋಡಿ ನಾವೀಗ ಗುಂಪಿಗೆ ಸೇರಿದ್ದೇವೆ, ಯಾವಾಗ ಕೇಳ್ತಾರೋ ಆವಾಗ ನಾವು ಕೊಡ್ಬೇಕು. ಆಫರ್ ಯುವರ್ ಕೌಂಟ್ಸ್ ಟು ದ ಕಲೆಕ್ಟಿವ್ ಟೋಟಲ್ ರೆಗ್ಯುಲರ್ಲಿ. Join chanting sessions, community sankirtans and with virtual japa yajnas. ಎಲ್ಲರೂ ಎಷ್ಟೆಷ್ಟು ಸ್ತುತ್ತು ಮಾಡ್ತೀರಾ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಇದ್ರೆ ಆ ಕ್ಯಾಲೆಂಡರ್ ನ ಡೇಟಿನಲ್ಲಿ ಬರೀತಾ ಇರಿ ಎಷ್ಟೆಷ್ಟು ಮಾಲೆ ಮಾಡಿ ಅಂತೇಳಿ. ಯಾವಾಗ ರಿಜಿಸ್ಟರ್ ಮಾಡಿ ಮಾತಾಜಿ, ರಿಜಿಸ್ಟರ್ ಮಾಡಿ, ಹರೇ ಕೃಷ್ಣ ಎಲ್ಲರೂ ರಿಜಿಸ್ಟರ್ ಮಾಡಿ. ಅಟೆಂಡೆನ್ಸ್ ಲಿಸ್ಟ್ ಅಲ್ಲಿ ಇದೆಯಲ್ಲ ಮಾತಾಜಿ ಲಾಸ್ಟ್ ಅಲ್ಲಿ. ಅಟೆಂಡೆನ್ಸ್ ಇದರಲ್ಲಿ ಕೂಡ ಇರ್ಬೇಕು. ಇದು ಸಹಸ್ರಕೋಟಿ ಯಜ್ಞ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ ಹರಿ ನಾನು ಮಾತಾಜಿ. ಶತಕೋಟಿ ಅಂದ್ರೆ ಮೊನ್ನೆ ಇದಾಯ್ತಲ್ಲ ಮಾತಾಜಿ ಅಂತದ್ದು, ನಮ್ಮ ಕೃಷ್ಣ ಜನ್ಮಾಷ್ಟಮಿ ಆ ಸಮಯದಲ್ಲಿ ನಾವು ಒಂದು ಎಷ್ಟೋ ಸಮಯದಲ್ಲಿ ನಾವು ಅಷ್ಟು ಶತಕೋಟಿ ಜಪ ಮಾಡ್ಬೇಕು, ಎಲ್ಲರೂ ಸೇರಿ ಅಷ್ಟ ಆಗ್ಬೇಕು ಜಪ. ಅದಕ್ಕಾಗಿ ಆ ಕೌಂಟ್ ಅನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೌಂಟ್ ಮಾಡಿಕೊಂಡು ಇರ್ಬೇಕು ನಾವು. ಅದು ನೋಡಿ ಆ ಪುಸ್ತಕ ಎಲ್ಲ ಕೊಟ್ಟಿದ್ರಲ್ಲ ಅದ್ರಲ್ಲಿ ಇರುವುದೇ ಅದೇ. ನೀವು ತಕೊಂಡಿದ್ದೀರಾ ಅಂತ ಹೇಳಿ ಯಾರು ಅಲ್ಪ ಮಾತಾಜಿ ಜಪ ಮಾಡಿದ್ರೆ ಒಂದು ಬುಕ್ಸ್ ಕೊಟ್ಟಿರಲ್ಲ ಮಾತಾಜಿ. ಅದ್ರಲ್ಲಿ ಜಪ ಬ್ಯಾಗಿನೊಳಗೆ ಒಂದು ಬುಕ್ ಕೊಟ್ಟಿದ್ರೆ ನೋಡಿ, ಅದು ನಿಮ್ಗೆ ಅದ್ರಲ್ಲೇ ರೆಕಾರ್ಡ್ ಮಾಡ್ಬೋದು ಪ್ರಭುಜಿ. ಹೌದು, ಅದ್ರಲ್ಲೇ ಮಾಡ್ತಾ ಇದೀವಿ ಮಾತಾಜಿ. ಓಕೆ ಅದ್ರಲ್ಲೇ ರೆಕಾರ್ಡ್ ಮಾಡಿ ಇಡಿ. ನಾನು ಒಂದು ದಿನಕ್ಕೆ 4 ಸುತ್ತು ಅದ್ರ ಮೇಲೆ ಮಾಡಕ್ ಆಗಿಲ್ಲ ಮಾತಾಜಿ. ಸಾಧ್ಯವಾದಷ್ಟು ಮಾಡಿ ನೋಡಿ, ಬರ್ದಿಟ್ಕೋಬೇಕು ಮಾತಾಜಿ. ಎಷ್ಟು ಮಾಡ್ತೀವಿ ಅಷ್ಟು ಬರ್ದಿಟ್ಕೊಂಡು ಆಮೇಲೆ ಅವರು ಕೇಳ್ತಾರ ಮಾತಾಜಿ. ಹೌದು, ಆ ಗುಂಪಿಗೆ ನಾವು ಜಾಯಿನ್ ಆಗಿದ್ದೇವಲ್ಲ ಆಗ ಅದಕ್ಕೆ ಹಾಕ್ಬೇಕು. ಹೇಗೆ ಹಾಕೋದು ಮಾತಾಜಿ ಅದನ್ನ? ಅದು ಹೇಳ್ತಾರೆ ಮಾತಾಜಿ ಹೇಗೆ ಹಾಕುದಂತ. ಮತ್ತೆ ಇನ್ನು ಯಾತ್ರೆ ವಿಷಯದಲ್ಲಿ ಕೂಡ ಹಾಕಿದ್ದಾರೆ ನೋಡಿ, ಯಾಕೆಂದ್ರೆ ಯಾತ್ರೆದು ಇದು ಇಲ್ಲಿ ಉಂಟಪ್ಪ, ಹಾಕಿದ್ದಾರೆ ಮಾತಾಜಿ. ಶತಕೋಟಿ ನಾಮ ಆಯ್ತು, ಇನ್ನು ಯಾತ್ರೆ ಬಗ್ಗೆ ಏನ್ ಹಾಕಿದ್ದಾರೆ? ಅಯೋಧ್ಯೆಗೆ. ಹೌದು, ಅಯೋಧ್ಯೆದು. ಅಯೋಧ್ಯೆ, ಪ್ರಯಾಗ ಮತ್ತೆ ಇನ್ನೆಲ್ಲಿ ಸಿಕ್ಕಿತು ನೋಡಿ. If anyone is interested in Ayodhya Yatra, then they have to book train tickets immediately, because otherwise REC or waiting list will come. If they delay, they can always cancel the train tickets later if they can't make it. ಆದ ಕಾರಣ ಅದನ್ನು ಆದಷ್ಟು ಬೇಗವೇ ಮಾಡ್ಬೇಕು ಟ್ರೈನ್ ಟಿಕೆಟ್. ಅಯೋಧ್ಯೆ ಯಾತ್ರಾ ಅಂದ್ರೆ ಅಲ್ಲಿ 3 ಪ್ರಯಾಗ ಮತ್ತೆ ಇನ್ನೊಂದು ಯಾವ್ದೋ ಪ್ಲೇಸ್ ಇರ್ಬೇಕು, ಇದ್ರಲ್ಲಿ ಇಲ್ಲ. ಯಾವ್ದ್ರಲ್ಲಿ ಒಂದೊಂದು ಕಡೆ ಉಂಟು ಮೆಸೇಜ್. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ನಾನು ಮಣಿಮಾಲೆ ತುಳಸಿ ಮಲೆ ಹೇಳಿದ್ನಲ್ಲ, ತುಳಸಿ ಮಲೆ ಬುಕ್ ಮಾಡಿದ್ರಾ? ಇಲ್ಲ ಮಾತಾಜಿ, ನೀವು ಹೇಳಿದ್ರಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಈಗ ಅದ್ರಲ್ಲಿ ಬುಕ್ ಮಾಡಿ, ಸೆಕೆಂಡ್ ನಾನು ಲೀಸ್ಟ್ ಕಳಿಸಿದೆ ಅಲ್ಲ ಮಾತಾಜಿ, ಅದ್ರಲ್ಲಿ ಬುಕ್ ಮಾಡಿದ್ರೆ ಅವರು ಕಳಿಸ್ತಾರಂತೆ. ನಾನು ಹೇಳಿದ್ದೇನೆ ಅಲ್ಲಿ ಅವರಿಗೆ. ನನ್ ಫಸ್ಟ್ ಇದಲ್ಲ ಲೀಸ್ಟ್, ಅದು ರೇಟ್ ವ್ಯತ್ಯಾಸ ಆಗಿದೆ ಏನು, ಸೆಕೆಂಡ್ ಲೀಸ್ಟ್ ಕಳಿಸಿದೆ ನೋಡಿ, ಅದರಲ್ಲಿ ಇರ್ಬೇಕು. ಅದು ಫಸ್ಟ್ ಲೀಸ್ಟ್ ಮೊದ್ಲು ಇದ್ದದನ್ನು ನಾನು ಹಾಕಿದ್ದು ಅದಲ್ಲ, ಅದ್ರಲ್ಲಿ ಮಾಡಿ ಮಾತಾಜಿ ಬುಕ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ